2006-2007ರಲ್ಲಿ ಜನನ ತಳೆದಂಥ ಒಂದು ಸಂಸ್ಥೆ ಬೇಸ್ ಪುತ್ತೂರು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್. ಹೆಜ್ಜೆ ಅಂತ ಅರ್ಥ. ಇವತ್ತು 15 ಹೆಜ್ಜೆಯನ್ನು 14 ಹೆಜ್ಜೆಯನ್ನು ದಾಟಿ 15ನೇ ಹೆಜ್ಜೆಗೆ ಬಂದಿದೆ. 2006-2007 23ಕ್ಕೆ ಬಂದಿದ್ದೇವೆ. ಪ್ರಾಯಶಃ 14ರಿಂದ 15ಕ್ಕೆ ಬರೋದು ಅಂತಂದರೆ ಒಂದು ರೀತಿ ಒಂದು ಹಂತ. ಅದು ಈ ಬಾಲ್ಯದಿಂದ ಕೌಮಾರ್ಯದಿಂದ ಪ್ರೌಢಾವಸ್ಥೆಗೆ ಬರುವಂಥ ಒಂದು ಹಂತ ಅಂತ ನಾನು ಭಾವಿಸ್ತೇನೆ. 14 ಸಂವತ್ಸರಗಳು ಕಳೆದು ಇದೀಗ 15ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. ಒಂದು ಇಡೀ ಸಂಸ್ಥೆಯ ಒಂದು ಆಯಸ್ಸು ಅವಧಿ ಇದಕ್ಕೆ ಲೆಕ್ಕ ಹಾಕಿದರೆ 15 ವರ್ಷ ದೊಡ್ಡ ಸಂಗತಿ ಅಲ್ಲ. ಆದರೆ ತುಂಬ ಸಲ ಹುಟ್ಟಿ ಸ್ವಲ್ಪವೇ ಸಮಯದಲ್ಲಿ ಸಾಯುವಂಥ ಬೇರೆ ಬೇರೆ ಸಂಘಟನೆಗಳನ್ನು ನಾವು ನೋಡಿದ್ದೇವೆ. ಅದಕ್ಕೆ ಕಂಪೇರ್ ಮಾಡಿದ್ರೆ 15 ವರ್ಷ ಬಹಳ ದೊಡ್ಡ ಸಂಗತಿಯೇ. ಈ 15 ವರ್ಷದ ಒಂದು ಪ್ರಯಾಣ, ಒಂದು ಜರ್ನಿ, ಇದು ಪೇಸಿಗೆ ಎಲ್ಲ ರೀತಿಯ ಅನುಭವಗಳನ್ನು ಕೊಟ್ಟಿದೆ. ಪ್ರಾರಂಭದ ದಿನಗಳಲ್ಲಿ ಯಾರೊಬ್ಬರೊಂದು ಚಿಂತನೆಯನ್ನು ಹುಟ್ಟುಹಾಕಿದ್ರು, ಈ ರೀತಿ ವೈ ಕಾಂಟ್ ವಿ ಗೆಟ್ ಆರ್ಗನೈಸ್ಡ್ ಅಂತ. ಅವಾಗ ಮಾಸ್ಟರ್ ಪ್ಲಾನರಿ ಹಿರಿಯರಾದ ಆನಂದರು ಇದ್ದರು. ಅವ್ರ ಹತ್ರ ಹೋದ್ವಿ ನಾವು. ನನಗೊಬ್ಬರು, ನಮ್ಮ ಪೈಕಿ ಒಬ್ಬರು ಹೇಳಿದರು, ಕಟ್ಟಬೇಕು ಮಾರ, ಇದನ್ನು ಮಾಡಬೇಕಿದನ್ನು ಅಂತ ಹೇಳಿದರು. ನಾನು ಸೀದಾ ಆನಂದ್ರ ಹತ್ರ ಹೋದರೆ, ಅವ್ರ ಪಕ್ಕ ನನಗೆ ತುಂಬ ಹತ್ತಿರ ಇದ್ದದ್ದು ಅವರು ಮಾತ್ರ, ಒಂದು ರೀತಿ ಪಿತೃ ಸಮಾನರಾಗಿದ್ದಂಥವ್ರು. ಅವ್ರ ಹತ್ರ ಹೋದಾಗ ಮಾಡೋ ಇದನ್ನು ನನ್ನಿಂದ ನಾವೇಕೆ ಹೇಳು ಅಂತ ಹೇಳಿದರು. ಅವಾಗ 2-3-4 ಜನವೇ ಮೀಟಿಂಗ್, ಅಂದರೆ ಅವರ ಆಫೀಸ್ನಲ್ಲೇ ಮೀಟಿಂಗ್ ಆಗ್ತಾಯಿತ್ತು. ಯಾರಿಗಿದ್ರೆ ಒಂದು ಅಂದಾಜು ಇರಲಿಲ್ಲ, ಇದು ಯಾಕೆ, ಏನು, ಎಂತ, ಯಾಕೆ ಬೇಕು ಅಂತ ಹೇಳುವಂಥ ಒಂದು ಭಾವನೆ ಇತ್ತು. ನಿಧಾನವಾಗಿ ಬೆಳೀತು. ಒಬ್ಬೊಬ್ಬರು ಬೆಳೀತಾ ಹೋದರು. 2 ವರ್ಷ ನಾನು ಕಾರ್ಯದರ್ಶಿಯಾಗಿ ಅವರ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ರು ಮೊದಲನೇ ವರ್ಷಗಳಲ್ಲಿ. ಆಮೇಲೆ ಮತ್ತೆ ಇದಕ್ಕೆ ಒಂದು ಹೊಸ ದಿಕ್ಕು ಕಾಣಿಸ್ತು. ಒಂದ್ಸಲ ವಸಂತ ಭಟ್ರು, ಆಮೇಲೆ ಪುತ್ತರಾಯರು, ಪ್ರಸನ್ನ ಭಟ್ರು, ಇವರೆಲ್ಲ ಒಳಗಡೆ ಬಂದ, ಸತ್ಯನಾರಾಯಣ ಭಟ್ರು, ಇವರೆಲ್ಲ ಒಳಗಡೆ ಬಂದ ಮೇಲೆ ಒಂದು ರೀತಿ ಒಂದು ಸಾಂಸ್ಥಿಕ ಸ್ವರೂಪ, ಒಂದು ಇನ್ಸ್ಟಿಟ್ಯೂಷನಲ್ ಒಂದು ಸ್ಟ್ರಕ್ಚರ್ ಇದಕ್ಕೆ ಬಂತು. ಯಾವಾಗಲೂ ಹಾಗೆ ಒಂದು ಸಂಘಟನೆ ಒಂದೇ ಹಂತದಲ್ಲಿ ಮೇಲಕ್ಕೆ ಬರೋದಿಲ್ಲ. ಹುಟ್ಟಿದ ಮಗು ಅದಕ್ಕೇನು ಗೊತ್ತಾಗೋದಿಲ್ಲ ಪ್ರಾರಂಭದಲ್ಲಿ. ಸ್ವಲ್ಪ ದಿವಸ ಹೋದಾಗ ಅದು ಯಾರನ್ನು ಗುರುತಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಸೊ 1-2 ವರ್ಷಗಳಲ್ಲಿ ನನಗೆ ಯಾರು ಬೇಕು ಅವ್ರನ್ನು ಗುರುತಿಸೋದಕ್ಕೆ ಈ ಸಂಸ್ಥೆ ಪ್ರಾರಂಭ ಮಾಡಿತ್ತು. ಮಗು ಹೇಗೆ ಗುರುತಿಸ್ತದೆ ಹಾಗೆ ಮೊದಲು ಅಮ್ಮನನ್ನು ಗುರುತಿಸೋದು. ಈ ಸಂಸ್ಥೆ 2 ವರ್ಷ 3 ವರ್ಷ ಆದಾಗ ಯಾರ್ಯಾರು ಸಮಾಜದಲ್ಲಿ ಇಂಜಿನಿಯರ್ಸ್ ಇದ್ದಾರೆ ಅವ್ರನ್ನ ಗುರುತಿಸಿ ಕರ್ಕೊಂಡು ಬರೋದಕ್ಕೆ ಪ್ರಾರಂಭ ಮಾಡಿತ್ತು. ಬೆಳೆದು ಇವತ್ತು ಪ್ರಾಯಶಃ 100 ಸಂಖ್ಯೆಗೂ ನಮ್ಮ ಇಂಜಿನಿಯರ್ಸ್ ದಾಟಿದ್ದಾರೆ, ನಮ್ಮ ಸದಸ್ಯತ್ವ ದಾಟಿದೆ. ನಮ್ಮ 14 ವರ್ಷದ ಜರ್ನಿಯಲ್ಲಿ ಸಾಕಷ್ಟು ಅನುಭವಗಳನ್ನು ಈ ಸಂಸ್ಥೆ ಪಡ್ಕೊಂಡಿದೆ. ನಾವು ಪ್ರಾರಂಭದಲ್ಲಿ ಒಂದು 3-4 ಅಂಶಗಳನ್ನು ಮತ್ತೆ ಹೇಳ್ತಾ ಇದ್ವಿ. ಏನಂತಂದರೆ, ಈ ವೃತ್ತಿಯವರೆಲ್ಲ ಸಂಘಟಿತರಾಗಬೇಕು, ವಿ ಶುಡ್ ಗೆಟ್ ಆರ್ಗನೈಸ್ಡ್ ಅಂತ. ಇದನ್ನು ಯಾವಾಗಲೂ ಹೇಳ್ತಾ ಇದ್ವಿ ನಾವು. ನಮ್ಮ ಮೂಲ ಉದ್ದೇಶ ಅದೇ ಅಂತ ಹೇಳುವ ಹಾಗೆ. ಆದರೆ ಅದನ್ನು ಸಾಧಿಸ್ತಾ ನಾವು ಕೇವಲ ಒಂದು ಕ್ಲಬ್ ರೀತಿ ಬೆಳೀಲಿಲ್ಲ, ಒಂದು ಪರಸ್ಪರ ವ್ಯಾವಹಾರಿಕವಾದ ಸಂಬಂಧವನ್ನಷ್ಟೇ ನಾವು ಇಟ್ಕೊಳ್ಳಿಲ್ಲ. ಬದಲಾಗಿ ದಿನ ಹೋದ ಹಾಗೆ ಇದೊಂದು ಕುಟುಂಬದ ಒಂದು ಶೇಪ್, ಒಂದು ಪಾರಿವಾರಿಕ ಕಲ್ಪನೆ ಅಂತ ಹೇಳ್ತಾರೆ ಅದಕ್ಕೆ. ಒಂದು ಫ್ಯಾಮಿಲಿ ಸ್ಟ್ರಕ್ಚರ್ ಇದರಲ್ಲಿ ಬೆಳೀತು. ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗೋದು, ಫ್ಯಾಮಿಲಿ ಅವ್ರ ಜೊತೆಯಲ್ಲಿ ಬರೋದು, ಫ್ಯಾಮಿಲಿ ಗೆಟ್ ಟುಗೆದರ್ ಆಗೋದು, ಆಮೇಲೆ ಎಲ್ಲ ರೀತಿಯನ್ನು, ಎಲ್ಲ ಕಷ್ಟ ಸುಖಗಳನ್ನು ಶೇರ್ ಮಾಡಿಕೊಳ್ಳೋದು, ಇದೊಂದು ಕುಟುಂಬದ ಲಕ್ಷಣ. ನಾವು ಒಳ್ಳೆಯದನ್ನು ಶೇರ್ ಮಾಡಿಕೊಳ್ತಿದ್ವಿ. ನಮ್ಮೊಳಗೆ ಯಾವುದೋ ತಪ್ಪುಗಳಾದಾಗ ಕೂಡ ಅದನ್ನು ಸರಿ ಮಾಡೋದು ಹೇಗೆ ಅಂತ 3-4 ಜನ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇದೊಂದು ಕುಟುಂಬದ ಒಂದು ಕಲ್ಪನೆ. ಇದನ್ನು ಕಳೆದ 15 ವರ್ಷಗಳಲ್ಲಿ ನಾವು ಸಾಧಿಸಿದ್ದೇವೆ. ಬೇರೆ ಬೇರೆ ಉದಾಹರಣೆಗಳು ಅದಕ್ಕಿದ್ದಾವೆ. ಒಳ್ಳೇದಾಗಬೇಕಾದ್ರೂ ಕೂತ್ಕೊಂಡು ನಾವು ಹಂಚ್ಕೊಂಡ್ವಿ, ಕಷ್ಟ ಸುಖಗಳನ್ನು ಹಂಚ್ಕೊಂಡ್ವಿ. ಒಬ್ಬನ ನೋವು ಬಂದಾಗ ಅಲ್ಲಿಗೆ ಧಾವಿಸಿದ್ವಿ, ಕಷ್ಟ ಬಂದಾಗ ಧಾವಿಸಿದ್ವಿ. ನಮ್ಮೊಳಗಡೆ ಏನೋ ಸಮಸ್ಯೆ ಆದಾಗ 4-5 ಜನ ಕೂತ್ಕೊಂಡು ಇದನ್ನು ಹೇಗೆ ಶೂಟೌಟ್ ಮಾಡಬೇಕು, ಇದನ್ನು ಕೂಡ ನಾವು ನಿರ್ವಹಿಸಿದ್ವಿ. ಇದರಿಂದಾಗಿ ಯಾವ ಉದ್ದೇಶಕ್ಕೆ ಈ ಸಂಸ್ಥೆ ಪ್ರಾರಂಭ ಆಯಿತೋ ಅಲ್ಲಿಗೆ ನಾವು ತಲುಪ್ತಾ ಇದ್ದೇವೆ, ಮತ್ತು ತಲುಪಿದ್ದೇವೆ ಅಂತ ನಾವು ಹೇಳ್ಬೋದು. ಅಲ್ಲಿಗೆ ನಾವು ತಲುಪಿದ್ದೇವೆ. ಇದು ಮೊದಲನೇ ಸಂಗತಿ. ಎರಡನೇದು, ನಮ್ಮ ಜ್ಞಾನದ ಸ್ತರ, ನಮ್ಮ ವಿದ್ವತ್ತಿನ ಒಂದು
ಲೆವೆಲ್, ಇದನ್ನು ಮೇಲಕ್ಕೆ ತರಬೇಕು. ಸ್ವಬೋಧ ಅಂತ ಹೇಳ್ತೇವೆ ಅದಕ್ಕೆ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದು, ನಾನು ಇವತ್ತು ಹೇಗಿದ್ದೇನೆ ನಾಳೆ ಹೇಗಾಗಬೇಕು. ಅದು ಯಾಕೆ ಅಂತಂದರೆ ಸಂಸ್ಕೃತ ಸ್ವಬೋಧ ಪರಿಶುದ್ಧರ್ಥಂ ಅಂತ ಹೇಳ್ತಾರೆ. ನನ್ನನ್ನು ಕ್ಲೀನ್ ಮಾಡಿಕೊಳ್ಳಿಕ್ಕಾಗಿ ಸ್ವಬೋಧ, ನನ್ನನ್ನು ನಾನು ತಿಳ್ಕೊಳ್ಳೋದು. ಇದಕ್ಕೆ ಬೇರೆ ಬೇರೆ ರೀತಿಯ ತರಬೇತಿ ಶಿಬಿರಗಳನ್ನು ಮಾಡಿದ್ವಿ. ಎಷ್ಟು ಮಾಡಿದ್ವಿ ಅಂದರೆ, ನಮ್ಮ ಸಂಸ್ಥೆಯಾಗಿ ಯಾವ ರೀತಿ ನಾನು ಜವಾಬ್ದಾರಿಯನ್ನು ಹೊರಬೇಕೋ ಇದನ್ನು ನಾವು ನಿರ್ವಹಿಸ್ತಾ ಹೋದ್ವಿ. ನಮಗೆ ಅನ್ನಿಸ್ತಾ ಇತ್ತು, ಈ ಕೆಲಸ ನಾವೆಲ್ಲರೂ ಎಲ್ಲ ಓದಿದ್ದೇವೆ, ಪುಸ್ತಕ ಓದಿದ್ದೇವೆ, 3 ವರ್ಷ ಡಿಪ್ಲೊಮೋ, 4 ವರ್ಷ ಇಂಜಿನಿಯರಿಂಗು, ಇನ್ಯಾವುದೋ MTech PG ಮಾಡ್ಕೊಂಡಿದ್ದೇವೆ. ನಮಗೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ, ನಮ್ಮ ವೃತ್ತಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದೇವೆ. ಆದರೆ ನಮಗಿರುವಂಥ ತೊಂದರೆ ಏನು ಅಂತಂದರೆ, ನಮ್ಮ ಮೇಸ್ತ್ರಿಗೆ ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲಿಗೆ ಕೂತ್ಕೊಂಡು ಯೋಚನೆ ಮಾಡಿದ್ವಿ, ನಮ್ಮಲ್ಲಿ ಕೆಲಸ ಮಾಡೋಂಥ ಮೇಸ್ತ್ರಿಗಳು ಅವ್ರು ಹಾಗೆ ಇರೋದಲ್ಲ, ಒಂದು ಹಂತ ಮೇಲಕ್ಕೆ ಬರಲಿ. ಅವ್ರಿಗೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ. 1 ವಾರದ ಟ್ರೈನಿಂಗ್ ಪ್ರೋಗ್ರಾಮ್. ಯೋಚನೆ ಮಾಡಿ, ಒಂದು ವೃತ್ತಿಪರ ಸಂಸ್ಥೆ ತನ್ನ ಸಬಾರ್ಡಿನೇಟ್ಗೆ ಒಂದು ಟ್ರೈನಿಂಗ್ ಕೊಡುವಂಥದ್ದು. ಇದು ಯಾಕೆ ಅಂತಂದರೆ, ಇದು ನನ್ನ ಸಾಮಾಜಿಕ ಜವಾಬ್ದಾರಿ ಅಂತ ನಾವು ತಿಳ್ಕೊಂಡ್ವಿ ಅಂತ. ಆ ಮೇಸ್ತ್ರಿ ನನ್ನಲ್ಲೇ ಕೆಲಸ ಮಾಡಬೇಕು ಅಂತೇನಿಲ್ಲ, ಎಲ್ಲೂ ಮಾಡ್ಬೋದು. ಆದರೆ ಅವನೊಂದು ಬೆಟರ್ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಹಿ ಕ್ಯಾನ್ ವರ್ಕ್ ಇನ್ ಎ ಬೆಟರ್ ವೇ. ಸೊ ಇದನ್ನು ಯೋಚನೆ ಮಾಡಿಕೊಂಡು ಒಂದು ಸಂಸ್ಥೆಯಾಗಿ ಈ ರೀತಿಯ ಕೆಲಸಗಳನ್ನು ಮಾಡಿದ್ವಿ ನಾವು. ಒಂದು ಪರಿಸರದ ಚಟುವಟಿಕೆ, ಪರಿಸರದ ಕಾಳಜಿ ಇಟ್ಕೊಂಡು ಸಸಿ ನೆಡುವ ಕಾರ್ಯಕ್ರಮ ಮಾಡಿದ್ವಿ. ನಮಗೇನದಕ್ಕೆ ಸಂಬಂಧ ಇಲ್ಲ, ಸಸಿ ನೆಡೋದು ನಮಗೇನಾಗ್ತದೆ. ಆದರೆ ಇಡೀ ಪ್ರಪಂಚದ ದೃಷ್ಟಿಕೋನ ಇಟ್ಕೊಂಡ್ರೆ ಸಸಿ ಯಾಕೆ ನಾವು ನೆಡಬೇಕು ಅಂದರೆ ನೆಡಬೇಕು. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಯೋಚನೆ ಮಾಡಿ ನಾವು ನೆಡಬೇಕು. ಹೀಗೆ ಬೇರೆ ಬೇರೆ ರೀತಿಯ ಮೆಗಾ ಇವೆಂಟ್ಗಳನ್ನು, ACCಯ ಎಕ್ಸಲೆನ್ಸ್ ಅವಾರ್ಡ್ ಇರ್ಬೋದು, ಅಥವಾ ಒಂದು ಸ್ತನಪಾನ್ಯ ಕಕ್ಷ ದೇವಸ್ಥಾನದಲ್ಲಿ ಇವತ್ತು ಕಾಣ್ತಾ ಇದೆ. ದಿನ ಹೋದಾಗ ನಮಗೆ ಅನಿಸ್ತದೆ ಅದು. ಆ ರೀತಿಯ ಕಾರ್ಯಕ್ರಮಗಳಿರ್ಬೋದು. ಇನ್ನು ಬೇರೆ ಬೇರೆ 10 ಚಟುವಟಿಕೆಗಳನ್ನು ನಾವು ಮಾಡಿದ್ವಿ. ಪಟ್ಟಿ ಮಾಡಿದರೆ ತುಂಬ 15 ರೀತಿಯ ವರ್ಷದಲ್ಲಿ 15 ಕಾರ್ಯಕ್ರಮಗಳಾಗಿದ್ದಾವೆ. ಈ ಚಟುವಟಿಕೆಗಳೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ ಅಂತಲೇ ನಾವು ಮಾಡಿದ್ವಿ. ಯಾವತ್ತು ಇದನ್ನು ಇನ್ನೊಬ್ಬರ ಹೆಗಲ ಮೇಲೆ ಹಾಕಿ ನಾವು ಜಾರಿಕೊಳ್ಳಿಲ್ಲ. ಇವತ್ತು ಕೂಡ ನಮ್ಮ ಮಹಾಸಭೆಯಲ್ಲಿ ಚರ್ಚೆ ಆಯಿತು. ಹೊರಗಿನವರು ಇರುವುದರಿಂದ ನಾವು ಹೇಳೋದು, ನಮ್ಮಲ್ಲಿ ಸರಿ ಯಾವುದು, ನಮ್ಮಲ್ಲಿ ತಪ್ಪು ಯಾವುದು, ಇದನ್ನು ಅವಲೋಕನ ಮಾಡುವಂಥ ಹಂತಕ್ಕೆ ಬಂದ್ವಿ. ಯಾರು ಬೇಜಾರು ಮಾಡ್ಕೊಳ್ಳಿಲ್ಲ. ತಪ್ಪುಗಳನ್ನು ನಾವು ಕಣ್ಣಿಗೆ ಬೆರಳು ಹಾಕಿದಾಗ ನಾವು ಮಾತಾಡ್ತೇವೆ. ಆದರೆ ಇದರಲ್ಲಿ ಬೇಜಾರದ ಪ್ರಶ್ನೆ ಯಾಕೆ ಬೇಜಾರಿಲ್ಲ ಅಂತಂದರೆ, ಇದೊಂದು ಕುಟುಂಬ, ಸರಿ ಮಾಡ್ಕೊಳ್ಳೇಬೇಕು, ತಪ್ಪಾಗಬಾರ್ದು. ತಪ್ಪಾದರೆ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ನಾವು ತಲುಪುವುದಿಲ್ಲ. ನಮ್ಮ ದೂರದೃಷ್ಟಿ, ನಮ್ಮ ಉದ್ದೇಶ ಇದು ಸ್ಪಷ್ಟ ಇರೋದ್ರಿಂದ ಅಲ್ಲಿಗೆ ತಲುಪಬೇಕಾದ್ರೆ ನಮ್ಮೆಲ್ಲ ಲೋಪದೋಷಗಳನ್ನು, ನಮ್ಮೆಲ್ಲ ನ್ಯೂನತೆಗಳನ್ನು ಸರಿ ಮಾಡಿಕೊಂಡೆ ನಾವು ಮುಂದಕ್ಕೆ ಹೋಗಬೇಕು. ಈ ಚರ್ಚೆಯನ್ನು ನಾವು ಮಾಡ್ತೀವಿ. ಹೆಗಲು ಈ ಸಂಸ್ಥೆಗೆ ಎಲ್ಲ ಸದಸ್ಯರು ಹೆಗಲು ಕೊಡ್ತಾರೆ. ಹೆಗಲು ಕೊಡದೇ ಇದ್ದರೆ ಸಂಸ್ಥೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಗಲು ಕೊಡಬೇಕು. ಒಂದು ಸಣ್ಣ ಕತೆ ಹೇಳಿ ನಾನು ವಿರಮಿಸ್ತೇನೆ. ಎಲ್ಲೊಂದು ಕಡೆ ಓದಿದ ನೆನಪು. ಒಂದು ಕಡೆ ಒಂದು ದೇವಸ್ಥಾನದ ಬ್ರಹ್ಮಕಲಶ ಪ್ರಾರಂಭ ಆಯ್ತಂತೆ. ಮಾಲಿಂಗೇಶ್ವರ ದೇವಸ್ಥಾನದ ಆಯ್ತಲ್ಲ, ಹಾಗೆ ಬ್ರಹ್ಮಕಲಶ ಆಗ್ಬೇಕಾದ್ರೆ ಇಡೀ ಊರಿಗೆ ಅವರೇ ಉತ್ಸಾಹದಿಂದ ತರುಣಿಯರೆಲ್ಲ ಸೇರ್ಕೊಂಡು ಬಂದ್ರಂತೆ ಕೆಲಸಕ್ಕೆ. ಇಲ್ಲಿ ನೋಡಿಲ್ಲ, ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ನೋಡಿದ್ದೇವೆ ನಾವು. 1000 ಜನ ಕೆಲಸ ಮಾಡಿದ್ರು, ಲಕ್ಷಾಂತರ ಜನ ಕೆಲಸ ಮಾಡಿದ್ರು. ಕೆಲಸ ಮಾಡ್ತಾ ಇರಬೇಕಾದ್ರೆ ಇಡೀ ದೇವಸ್ಥಾನವನ್ನು ಬಿಚ್ಚಿ ವಾಪಸ್ ಕಟ್ಟಬೇಕು. ಅದಕ್ಕೆ ತಂತ್ರಿಗಳು ಹೇಳಿದ್ರಂತೆ, ಏನೆಲ್ಲ ಮಾಡಿದ್ರು, ತಂತ್ರಿಗಳು ಏನೇನೋ ನಿರ್ದೇಶನ ಕೊಟ್ಟರು, ಅದಕ್ಕೆ ಸರಿಯಾಗಿ ದೇವಸ್ಥಾನವನ್ನು ಬಿಚ್ಚಿ ಕಟ್ಟಿದ್ರು. ಕೊನೆ ಹಂತಕ್ಕೆ ಬರುವಾಗ ಅವ್ರು ಹೇಳಿದ್ರಂತೆ, ಇದೊಂದು ಕೊಡಿ ಮರ ಇದೆಯಲ್ಲ, ಇದನ್ನು ಬದಲಾವಣೆ ಮಾಡಿರೋ ಒಳ್ಳೇದು ಅಂತ ಹೇಳಿದ್ರಂತೆ. ಅದಕ್ಕೇನು ಇಷ್ಟು ಜನ ಸೇರ್ಕೊಂಡಿದ್ದಾರೆ, ಕೊಡಿ ಮರ ಬದಲಾವಣೆ ಮಾಡಲಿಕ್ಕೇನು? ಸರಿ, ಎಲ್ಲ ನಿಶ್ಚಯ ಮಾಡಿದರು. ಎಲ್ಲ ತರುಣರು ಜೈ ಹೇಳಿದರು. ಎಲ್ಲ ಒಟ್ಟಿಗೆ ಸೇರಿ ಕೊಡಿ ಮರ ಹುಡುಕಿದಾಗ ಎಲ್ಲೋ ಒಂದು ಕಡೆ ದೂರದಲ್ಲಿ ಸಂಪಾಜೆಯ ಗುಡ್ಡದಲ್ಲಿ ಎಲ್ಲ ಒಂದು ಉದಾಹರಣೆಗೆ ಒಂದು ಕೊಡಿ ಮರಕ್ಕೆ ಆಗುವಂಥ ಒಂದು ಒಳ್ಳೆ ಸಾಗುವಾನಿ ಮರ ಕಾಣಿಸ್ತು. ಸೊ ಅಲ್ಲಿ ಮರ ಹತ್ರ ಹೋದ್ರು. ಗೊತ್ತಲ್ಲ, ವಿಧಿ ವಿಧಾನಗಳು, ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ಮರಕ್ಕೆ ಮುಹೂರ್ತ ನೋಡಿ ಮರ ಕಡಿಬೇಕು. ಮರ ಕಡಿದ ನಂತರ ಅಲ್ಲಿ ಸಿಪ್ಪೆ ಗಿಪ್ಪೆ ಎಲ್ಲ ತೆಗೆದು ಅದನ್ನು ದೊಡ್ಡ ಇದು ಯಾವುದು ಟ್ರಕ್ ಇದೆ, ಅದಕ್ಕೆ ಲೋಡ್ ಮಾಡಿ ತಗೊಂಡು ಬಂದು ದೇವಸ್ಥಾನದ ಹತ್ರ ಬರಬೇಕಾದ್ರೆ ಈ ದೇವಸ್ಥಾನದ ಅಂಗಳಕ್ಕೆ ಲಾರಿ ಹೋಗೋದಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಒಂದು ಗದ್ದೆ, ಈ ಗದ್ದೆ ಮೇಲೆ ಲಾರಿ ಹೋಗೋದಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗದ್ದೆ ಆ ಕಡೆ ಈ ಲಾರಿಯಿಂದ ಇದನ್ನು ಇಳಿಸಿದ್ರು, ಕೊಡಿ ಮರವನ್ನು ಇಳಿಸಿದ್ರು. ಇಳಿಸಿದ ನಂತರ ಇನ್ನೇನು 1000 ಜನ ತರುಣರಿದ್ದಾರೆ, ಗಟ್ಟಿಮುಟ್ಟಿನ ತರುಣರಿದ್ದಾರೆ. ಹೆದರಿಕೆ ಇದೆ, ಎತ್ತಿ ಅಂತ ಎಲ್ಲ ಸೇರಿ ಜೈ ಹೇಳಿದರು. ಮಾಲಿಂಗೇಶ್ವರನಿಗೆ ಜೈ ಹೇಳಿದರು. ಮಾಲಿಂಗೇಶ್ವರ ಉದಾಹರಣೆಗೆ ಅಷ್ಟೇ ಹೇಳ್ತಿದ್ದೇನೆ. ಎಲ್ಲ ಸೇರಿ ಎತ್ತಿದ್ರು. ಎಲ್ಲರೂ ಸೇರಿ ಎತ್ತಿದಾಗ ಭಾಳ ಹಗುರ ಆಯ್ತದು. ಎಲ್ಲ ಹೆಗಲಿಗೆ ಇಟ್ಕೊಂಡು ಬಂದರು. ಬರ್ತಾ ಬರ್ಬೇಕಾದ್ರೆ ಗದ್ದೆಯಲ್ಲಿ ಬರಬೇಕು. ಗದ್ದೆಯಲ್ಲೂ ನಡ್ಕೊಂಡು ಬಂದರು, ಹೊತ್ಕೊಂಡು ಬಂದರು. ಎಲ್ಲ ಜೈ ಜೈ ಹೇಳ್ತಾ ಗೌಜಿಯಲ್ಲಿ ಘೋಷಣೆ ಹಾಕ್ತಾ ದೇವಸ್ಥಾನದ ಅಂಗಳಕ್ಕೆ ಮರ ಬಂತು. ಮರವನ್ನಲ್ಲಿ ಇಳಿಸಿದರು. ಇಳಿಸಿ ಎಲ್ಲ ಆದಮೇಲೆ ಒಂದು 4-5 ಜನ ಬುದ್ಧಿವಂತರು ನಮ್ಮ ಆಗಿರುವಂಥವರು
ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಮಾತುಕತೆ ಏನಿತ್ತು ಅಂತಂದರೆ, ಅಲ್ಲ ಮರೆಯ, ನಮಗೆ ಅಲ್ಲಿ ಮರವನ್ನು ಎತ್ತಿ ಹೆಗಲಿಗಿಡುವಾಗ ಭಾರ ಅಂತ ಕಾಣಲಿಲ್ಲ, ಅದು ಹೂವಿನಾಗಿ ಭಾಳ ಹಗುರ ಹಗುರ ಅನ್ನಿಸ್ತಾ ಇತ್ತು ನಮಗೆ. ಆದರೆ ಗದ್ದೆಯಲ್ಲಿ ನಡ್ಕೊಂಡು ಬರೋಕೆ ಇದ್ದಕ್ಕಿದ್ದಾಗೆ ಭಾರ ಆಯಿತು, ಮತ್ತು ಮೇಲೆ ಎತ್ತಿ ಬರೋಕೆ ವಾಪಸ್ ಹಗುರ ಆಯಿತು. ಇದು ಎಂಥ ಕತೆ ಅಂತ ಅವರು ಭಾಳ ಗಂಭೀರವಾದ ಚರ್ಚೆ ಮಾಡಿದರು. ಆಗೊಬ್ಬ ಬುದ್ಧಿವಂತ ಇದ್ದ, ಅವನೇನು ಮಾಡಿದ ಅಂದರೆ, ಅಲ್ಲಿ ನಿಂತವರೆಲ್ಲರ ಕಾಲು ನೋಡ್ತಾ ಬಂದ. ಕಾಲು ನೋಡುವಾಗ ಒಂದು 90-95% ಜನರ ಕಾಲಿನಲ್ಲಿ ಫುಲ್ ಕೆಸರು. ಒಂದು 10-15 ಜನ ಕೂತಿದ್ದಾರೆ, ಅವರು ಇದ್ದರು ಮರದೊಟ್ಟಿಗೆ, ಅವರ ಕಾಲಿಗೆ ಕೆಸರೇ ಆಗಲಿಲ್ಲ. ಎಲ್ಲರೂ ಹೆಗಲು ಕೊಟ್ಟೇ ಬಂದರು. ಅಲ್ಲಿಂದ ಗದ್ದೆಯಲ್ಲೂ ಹೆಗಲು ಕೊಟ್ಟರು. 95-96% ಜನ ಕೂಡ ಹೆಗಲು ಕೊಟ್ಟೇ ಬಂದರು. ಆದರೆ 1-2-3% ಜನ ಹೆಗಲು ಕೊಡಲಿಲ್ಲ, ಬದಲಾಗಿ ಮರದಲ್ಲಿ ಹೀಗೆ ಮಾಡಿದರು. ಅರ್ಥ ಆಯ್ತಲ್ಲ? ಹೀಗೆ ಮಾಡಿದರೆ ಕಾಲೆತ್ತಿದ್ರ ಮೇಲೆ ಅಷ್ಟೇ, ಅವರ ಕಾಲಿಗೆ ಕೆಸರೇ ಆಗಲಿಲ್ಲ. ಯಾಕೆ ಈ ಘಟನೆ ನಾನು ಹೇಳಿದೆ ಅಂತಂದರೆ, ಒಂದು ಸಂಘಟನೆ ಅಥವಾ ಯಾವುದೊಂದು ಸಂಸ್ಥೆ ಇದು ಯಾವ ಉದ್ದೇಶಕ್ಕೆ ತಲುಪಬೇಕು, ಅಲ್ಲಿಗೆ ತಲುಪಬೇಕಾದ್ರೆ ಹೆಗಲು ಕೊಡುವವರ ಸಂಖ್ಯೆ ಜಾಸ್ತಿ ಆಗಬೇಕು, ನೇತಾಡುವವರದಲ್ಲ. ಈ ಭಾವನೆಯಿಂದಲೇ ನಮ್ಮ ಸಂಸ್ಥೆ ಇಷ್ಟು ವರ್ಷ ನಡೆದಿರುವುದರಿಂದ ಇಲ್ಲಿ ಹೆಗಲು ಕೊಡೋರು, ನೇತಾಡೋರು ಯಾರೂ ಇಲ್ಲ. ಸೊ ನಮ್ಮ ಸಂಸ್ಥೆಯಿಂದ ನನಗೇನು ಸಿಗ್ತದೆ ಅಂತ ಯೋಚನೆ ಮಾಡೋರು ನಮ್ಮಲ್ಲಿ ಯಾರೂ ಇಲ್ಲ. ಬದಲಾಗಿ ನನ್ನ ಸಂಸ್ಥೆಗೆ ನಾನೇನು ಕೊಡ್ಬೋದು, ನಾನು ಯಾವ ಹೆಗಲು ಕೊಡ್ಬೋದು, ಇಲ್ಲಿ ಯಾವುದೋ ಸಮಸ್ಯೆ ಬಂದಾಗ ನಾನು ಅದಕ್ಕೆ ಹೇಗೆ ಜೋಡಿಸ್ಕೊಳ್ಬೋದು, ಹೀಗೆ ಯೋಚನೆ ಮಾಡೋರಿರುವ ಕಾರಣಕ್ಕೋಸ್ಕರನೇ ನಮ್ಮ ಸಂಸ್ಥೆ ಇಷ್ಟು ಯಶಸ್ವಿಯಾಗಿ ಬೆಳೆದಿದೆ. ಹಾಗಾಗಿ ಭವಿಷ್ಯ ಉಜ್ವಲ ಆಗಿದೆ ನಮ್ಮ ಸಂಸ್ಥೆಗೆ. ಪ್ರಾರ್ಥನೆ ಇಷ್ಟೇ, ನಮ್ಮ ಸಹ ವೃತ್ತಿಪರರ ಜೊತೆಗೆ ನಾವು ಹೊಂದಾಣಿಕೆಯಿಂದ ಹೋಗಬೇಕು. ಹೋಗ್ತಾ ಇದ್ದೇವೆ ನಾವು, ಇನ್ನೊಂದಷ್ಟು ಜನ ಸೇರಿಕೊಳ್ಬೇಕು. ಇದಕ್ಕೆ ಪ್ರಬಲವಾದಂಥ ಒಂದು ಉದ್ದೇಶಕ್ಕೋಸ್ಕರ ಈ ಸಂಸ್ಥೆ ಬೆಳಿಬೇಕು, ನಾವು ಬೆಳಿಬೇಕು, ಇತರರನ್ನು ಬೆಳೆಸಬೇಕು. ನಾನು ಬದುಕಬೇಕು, ಇತರನ್ನು ಬದುಕಿಸಬೇಕು ಅಂತ ಹೇಳ್ತೇವಲ್ವ, ಹಾಗೆ ನಮ್ಮ ದೇಶ ಹಾಗೇ ಇರೋದು. ನಮ್ಮ ದೇಶ ಯಾವಾಗಲೂ ನಾನು ಮಾತ್ರ ಬದುಕಬೇಕಂತ ಯೋಚನೆ ಮಾಡಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಮದ್ದು ಕಂಡು ಹುಡುಕಿದ್ವಿ, ನಾವು ಮಾತ್ರ ಬದುಕಬಹುದಿತ್ತಲ್ವಾ, ಎಷ್ಟು ಜನರನ್ನು ಬದುಕಿಸಿದ್ವಿ ನಾವು. ಇದು ನಮ್ಮ ಧರ್ಮದ, ನಮ್ಮ ಸಿದ್ಧಾಂತದ ಒಂದು ಮೂಲವೇ ಅದು. ನಾನು ಬದುಕಬೇಕು, ನಮ್ಮವ್ರನ್ನು ನಮ್ಮೆಲ್ಲರನ್ನು ಬದುಕಿಸಬೇಕು, ಭೂಮಿ ಎಲ್ಲರನ್ನೂ ಬದುಕಿಸಬೇಕು, ಸಕಲ ಚರಾಚರಗಳಿಗೂ ಬದುಕುವ ಹಕ್ಕಿದೆ ಅಂತ ಹೇಳುವಂಥವ್ರು ನಾವು ಮಾತ್ರ. ಹೀಗಾಗಿ ಇಂತಹ ಉದ್ದೇಶದಿಂದ ಹೆಗಲು ಕೊಡುವಂಥ ಮಾನಸಿಕತೆ ಇರುವ ಕಾರಣಕ್ಕೋಸ್ಕರನೇ ಈ ಸಂಸ್ಥೆ ಇಷ್ಟು ಯಶಸ್ವಿಯಾಗಿ ಬೆಳೆದಿದೆ. ಭದ್ರವಾದ ಭವಿಷ್ಯ ಕೂಡ ಇದಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಸಂಸ್ಥೆ ಬೆಳೀತದೆ ಅಂತ ಹೇಳುವಂಥ ವಿಶ್ವಾಸವನ್ನು ಮತ್ತು ಅಪೇಕ್ಷೆಯನ್ನು ಎರಡನ್ನು ವ್ಯಕ್ತಪಡಿಸಿ ವಿರಮಿಸ್ತೇನೆ. ನಮಸ್ಕಾರ. ಆರ್ಕಿಟೆಕ್ಟ್ ರಾಮ್ ಪ್ರಕಾಶ್ ಸೆಕ್ರೆಟರಿಯಾಗಿ ತಮ್ಮ ವಾರ್ಷಿಕ ವರದಿಯನ್ನು ನೀಡಲಿಕ್ಕಿದ್ದಾರೆ. ನಿಮ್ಮ ಮುಂದೆ ವಾರ್ಷಿಕ ವರದಿಯನ್ನು ಮಂಡಿಸಲು ಇಚ್ಛೆಪಡುತ್ತೇನೆ. ನಮ್ಮ ಸಂಸ್ಥೆಯ ಆಶಯದಂತೆ ನಾವು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿರುತ್ತೇವೆ. ನಮ್ಮದೇ ಸದಸ್ಯರುಗಳ ವ್ಯಕ್ತಿತ್ವ ಹಾಗೂ ವೃತ್ತಿ ವಿಕಸನಗೊಳಿಸಲು ವಿವಿಧ ರೀತಿಯ ಟೆಕ್ನಿಕಲ್ ಟಾಕ್ಗಳನ್ನು ಆಯೋಜಿಸಲಾಯಿತು. ನಮ್ಮದೇ ಸದಸ್ಯರುಗಳ ಹಾಗೂ ವಿವಿಧ ಸಿವಿಲ್ ಸಂಬಂಧಿತ ಕಂಪನಿಗಳ ಟೆಕ್ನಿಕಲ್ ಟಾಕ್ ಹಾಗೂ ಇನ್ಫಾರ್ಮೇಟಿವ್ ಸೆಷನ್ಗಳನ್ನು ಹಮ್ಮಿಕೊಳ್ಳಲಾಯಿತು. ಸಿವಿಲ್ ಸಂಬಂಧಿತ ಕನ್ಸಲ್ಟೇಷನ್ಗಳನ್ನು ಅಗತ್ಯವುಳ್ಳವರಿಗೆ ಕೊಡಲಾಗಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ವೀಕ್ಷಿಸಿ ಅಲ್ಲಿನ ಟೆಕ್ನಿಕಲ್ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಿ ನಮ್ಮ ಜ್ಞಾನ ವೃದ್ಧಿಸುವ ಕಾರ್ಯವನ್ನು ಮಾಡಲಾಯಿತು. ಆರ್ಥಿಕವಾಗಿ ಹಿಂದುಳಿದವರಿಗೆ ಸಂಸ್ಥೆಯ ಪರವಾಗಿ ಅವರ ಮನೆ ನಿರ್ಮಾಣಕ್ಕಾಗಿ ಸಿಮೆಂಟ್ ಬ್ಯಾಗ್ ನೀಡಿ ಸಹಕರಿಸಿರುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ, ಇಂಜಿನಿಯರ್ಸ್ ಡೇ ದಿನಾಚರಣೆ, ಕುಟುಂಬ ಸಮ್ಮಿಲನಗಳನ್ನು ಆಯೋಜಿಸಿ ಎಲ್ಲರೂ ಜತೆಗೂಡಿ ಉತ್ತಮ ಬಾಂಧವ್ಯ ಬೆಳೆಯುವಂತೆ ಮಾಡಿತು. ಸದಸ್ಯರ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಮತ್ತು ವಿಶೇಷ ಸಾಧನೆಗಳನ್ನು ಗುರುತಿಸಿ ಗೌರವಿಸುವ ಸಂಪ್ರದಾಯವನ್ನು ನಿರಂತರವಾಗಿ ಮಾಡಲಾಗಿದೆ ಮತ್ತು ಸದಸ್ಯರ ದುಃಖದ ಸಂದರ್ಭದಲ್ಲಿ ಎಲ್ಲ ಸದಸ್ಯರ ನೈತಿಕವಾಗಿ ಬೆಂಬಲ ನೀಡಿದ್ದಾರೆ. ಪೇಸ್ ಸಂಸ್ಥೆ ಬೆಳೆಯಲು ಇಂಜಿನಿಯರ್ ಆನಂದ್ ಕುಮಾರ್ 𝐆𝐾 ಇವರ ಸಲಹೆ ಸೂಚನೆಗಳನ್ನು ಆಮೂಲಾಗ್ರ. ಹೀಗೆ ಅವರ ಸಲಹೆ ಸಹಕಾರಗಳೊಂದಿಗೆ ಪೇಸ್ ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ನಡೆಸಿ ಉತ್ತುಂಗಕ್ಕೆ ಏರಲಿ ಎಂಬ ಆಶಯದೊಂದಿಗೆ ನನ್ನ ವಾರ್ಷಿಕ ವರದಿ ವಾಚನವನ್ನು ನಿಲ್ಲಿಸುತ್ತೇನೆ. ಧನ್ಯವಾದಗಳು. ಮೊದಲನೇದಾಗಿ ನನ್ನನ್ನು ನೀವೆಲ್ಲರೂ 2ನೇ ಅವಧಿಗೆ ಅಧ್ಯಕ್ಷನಾಗಿ ನೇಮಿಸಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಸಾಮಾನ್ಯವಾಗಿ 2ನೇ ಅವಧಿಗೆ ಆಂಟಿ ಇನ್ಕಂಬೆನ್ಸಿ ಇದ್ದರೂ ನನ್ನನ್ನು ಸ್ವೀಕರಿಸಿ ನನಗೆ ಪೂರ್ತಿ ಸಹಕಾರವನ್ನು ನೀಡಿದ್ದೀರಿ. ಇದಕ್ಕೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಈ 2 ವರ್ಷದ ಅವಧಿಯು ನಿಮ್ಮೆಲ್ಲರ ಸಹಕಾರವಿಲ್ಲದೆ ಸಮರ್ಪಕವಾಗಿ ನೆರವೇರಿಸಲು ಸಾಧ್ಯವಾಗ್ತಿರಲಿಲ್ಲ.
ಅದರಲ್ಲೂ ಮಾಜಿ ಅಧ್ಯಕ್ಷರುಗಳು, ವಿಶೇಷವಾಗಿ ಇಂಜಿನಿಯರ್ ವಸಂತ ಭಟ್ ಇರ್ಬೋದು, ಇಂಜಿನಿಯರ್ ಹರೀಶ್ ಪುತ್ತೂರ ಇರ್ಬೋದು, ಇಂಜಿನಿಯರ್ ರಮೇಶ್ ಭಟ್, ಇಂಜಿನಿಯರ್ ರವೀಂದ್ರ ರೈ, ಇಂಜಿನಿಯರ್ ಸತ್ಯನಾರಾಯಣ, ನಿಮ್ಮೆಲ್ಲರ ಸಹಕಾರ ಹಾಗೂ ಸಲಹೆಗಳು ನನಗೆ ನನ್ನ ಅವಧಿಯನ್ನು ಸ್ವಸ್ಥವಾಗಿ ನೆರವೇರಿಸಲು ಸಹಕಾರವಾಗಿದೆ. ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಹಾಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಗೌರವಾಧ್ಯಕ್ಷರ ಮಾರ್ಗದರ್ಶನವನ್ನು ಕೂಡ ವಂದಿಸುತ್ತೇನೆ. ಇಷ್ಟೇ ಅಲ್ಲದೆ ನನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಸಹಕಾರ ನೀಡಿದ ಕಾರ್ಯದರ್ಶಿ ಆರ್ಕಿಟೆಕ್ಟ್ ರಾಮ್ ಪ್ರಕಾಶ್, ಹಾಗೆ ಉಪಾಧ್ಯಕ್ಷರಾದ ಸತ್ಯ ಗಣೇಶ್ ಅವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಇಷ್ಟೇ ಅಲ್ಲದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಸದಸ್ಯರುಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ಇದರೊಂದಿಗೆ ನಮ್ಮ 2022-23ನೇ ಸಾಲಿನ BOD ಸದಸ್ಯರುಗಳಿಗೆ ಸ್ಮರಣಿಕೆಯನ್ನು ನೀಡಲು ಬಯಸುತ್ತೇನೆ. ಮೊದಲನೆಯದಾಗಿ ಇಂಜಿನಿಯರ್ ಶ್ರೀಕಾಂತ್ ಕೊಳತ್ತಾಯ, ಇಂಜಿನಿಯರ್ ಪ್ರತೀಕ್ PG, ಇಂಜಿನಿಯರ್ ಜಯಪ್ರಕಾಶ್ AL, ಪ್ರವೀಣ್ N ಆಚಾರ್ಯ, ಶಿವಪ್ರಸಾದ್ T, ಇಂಜಿನಿಯರ್ ಆಕಾಶ್ SK, ಇಂಜಿನಿಯರ್ ರಾಜಶೇಖರ್, ಹಾಗೆ ಇಂಜಿನಿಯರ್ ರಮೇಶ್ ಭಟ್, ಇಂಜಿನಿಯರ್ ಸತ್ಯ ಗಣೇಶ್, ಹಾಗೆ ಕೊನೆಯದಾಗಿ ಆರ್ಕಿಟೆಕ್ಟ್ ರಾಮ್ ಪ್ರಕಾಶ್. ನನ್ನ ಅವಧಿಯಲ್ಲಿ ನನಗೆ ಕಾರ್ಯವನ್ನು ನೆರವೇರಿಸಲು ಸಾಧ್ಯವಾದ ಕಾರ್ಯಕ್ರಮಗಳಲ್ಲಿ ಕೆಲವನ್ನು ನೆನಪಿಸಿಕೊಳ್ಳಲು ಬಯಸುತ್ತೇನೆ. ಪೇಸ್ನ ಇನ್ಸ್ಪೆಕ್ಷನ್ ಅನ್ನು ನೆರವೇರಿಸುವ ವಿಧಾನವನ್ನು ಸ್ಥಾಪಿಸಿರುವುದು ಮುಂದಿನ ಅವಧಿಗೆ ಸಹಾಯಕವಾಗಬಹುದು ಎಂಬುದು ನನ್ನ ಅಭಿಪ್ರಾಯ. ಇನ್ನು ನಮ್ಮ ಸದಸ್ಯರುಗಳ ನಾಲೆಜ್ ವೃದ್ಧಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಇಂಜಿನಿಯರ್ ರವೀಂದ್ರ ಅವರ ಸಲಹೆ ಮೇರೆಗೆ ಕಲ್ಲಡ್ಕ ರೋಡ್ ಮತ್ತು ಫ್ಲೈಓವರ್ ವಿಸಿಟ್ ಮಾಡಿರುವಂಥದ್ದು ನನಗೆ ತೃಪ್ತಿಯನ್ನು ಕೊಟ್ಟಿರುವಂಥ ಕಾರ್ಯಕ್ರಮ. ಇದಲ್ಲದೆ ಪ್ರತಿ ಸಾಮಾನ್ಯ ಸಭೆಯಲ್ಲಿ ಒಬ್ಬ ಸದಸ್ಯನಿಂದ ಟೆಕ್ನಿಕಲ್ ಟಾಕ್ ಮಾಡಿಸಿರುತ್ತೇವೆ. ಇದರಿಂದ ಹಲವು ಹೊಸ ವಿಷಯಗಳನ್ನು ಜ್ಞಾನಕ್ಕೆ ಸೇರಿಸಿಕೊಂಡಿದ್ದೇವೆ. ಇದಲ್ಲದೆ ಮಾರುಕಟ್ಟೆಯ ಆಧುನಿಕ ತಂತ್ರಜ್ಞಾನದ ಒಡ್ಡುವಿಕೆಗಾಗಿ ಕಂಪೆನಿ ಟೆಕ್ನಿಕಲ್ ಟಾಕ್ಗಳನ್ನು ಹಮ್ಮಿಕೊಂಡಿದ್ದೆವು. ಇನ್ನೂ ಹಲವು ಟೆಕ್ನಿಕಲ್ ಟಾಕ್ಗಳನ್ನು ಮುಂದಿನ ಅಧ್ಯಕ್ಷರುಗಳಿಗೆ ಸಂಪರ್ಕಿಸಿರುತ್ತೇನೆ. ಪೇಸ್ ಆಫೀಸ್ನ ರಿನೋವೇಷನ್ ಅನ್ನು
ನಾನು ಹಾಗೂ ಸೆಕ್ರೆಟರಿ ಅವರ ಪರವಾಗಿ ಮಾಡಿರುತ್ತೇವೆ. ಇದು ನಮ್ಮ ಮೀಟಿಂಗ್ ಚಂದವಾಗಿ ನಡೆಸಲು ಸಹಾಯಕವಾಗಿರುತ್ತದೆ. ಪೇಸ್ನ ಸೊಸೈಟಿ ರಿಜಿಸ್ಟ್ರೇಷನ್ ಅನ್ನು ರಿನ್ಯೂವಲ್ ಮಾಡಿ ಪೇಸ್ನ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಲು ಒಂದು ರೂಪುರೇಷೆಯನ್ನು ಹಾಕಿರುವ ರೂಪುರೇಷೆ ಹಾಕಲು ಸಹಾಯವಾಗಿದೆ. ಇದರಲ್ಲಿ ಹರೀಶ್ ಪುತ್ತೂರಾಯ ಅವರ ಪಾತ್ರವನ್ನು ನೆನಪಿಸಿಕೊಳ್ಳುತ್ತೇನೆ. ಪೇಸ್ ಸದಸ್ಯರುಗಳ ಸಾಮರಸ್ಯವನ್ನು ಹೆಚ್ಚಿಸಲು ಫ್ಯಾಮಿಲಿ ಡಿನ್ನರ್ ಹಾಗೂ ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇದರಿಂದ ನಮ್ಮ ಸದಸ್ಯರುಗಳ ಹಾಗೂ ಕುಟುಂಬ ಹಾಗೂ ಮಕ್ಕಳ ನಿಕಟತೆ ಹೆಚ್ಚಿರುವುದು ಎಂದು ನನ್ನ ಅಭಿಪ್ರಾಯ. ಹಾಗೆ ನಮ್ಮ ಸದಸ್ಯರು ಪೂರ್ವ ಅಧ್ಯಕ್ಷರು ಆದ ಇಂಜಿನಿಯರ್ ಕಿಶೋರ್ ಕುಮಾರ್ ಅವರು ಅಗಲಿದಾಗ ಎಲ್ಲ ಸದಸ್ಯರುಗಳು ಒಟ್ಟು ಸೇರಿ ಐಕಮತ್ಯವನ್ನು ತೋರಿಸಿರುವುದು ಒಂದು ಉತ್ತಮ ಅಭಿವ್ಯಕ್ತಿ. ಇದೆಲ್ಲ ಈ ಅವಧಿಯ ಕೆಲವು ಕಾರ್ಯಕ್ರಮಗಳಾಗಿದ್ದರೆ ಕೆಲವು ಕಾರ್ಯಕ್ರಮಗಳು ಸಂಘಟಿಸಲು ಸಾಧ್ಯವಾಗಲಿಲ್ಲ. ಅದರಲ್ಲಿ ಫ್ಯಾಮಿಲಿ ಟ್ರಿಪ್, ಇಂಜಿನಿಯರಿಂಗ್ ರಿಲೇಟೆಡ್ ಒಂದು ಪ್ರಾಜೆಕ್ಟ್, ಸುದ್ದಿ ಪತ್ರಿಕೆಯಲ್ಲಿ ನಮ್ಮ ಸದಸ್ಯರಿಂದ ಅಂಕಣವನ್ನು ಪ್ರಕಟಿಸುವುದು, ಇವು ಕೆಲವಾಗಿದೆ. ಮುಂದಿನ ಅಧ್ಯಕ್ಷರುಗಳಿಗೆ ಇದರಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಅಳವಡಿಸಲು ಇದ್ದರೆ ನನ್ನ ಸಹಕಾರವನ್ನು ನೀಡುತ್ತೇನೆ. ಇನ್ನು ಹೆಚ್ಚು ಸಮಯವನ್ನು ವ್ಯಯಿಸದೆ ನನಗೆ ಸಹಕಾರ ನೀಡಿದ ಎಲ್ಲರಿಗೂ ವಂದಿಸುತ್ತಾ ಮುಂದಿನ ಅಧ್ಯಕ್ಷರು ಹಾಗೂ ತಂಡದವರಿಗೆ ಅಭಿನಂದಿಸುತ್ತಾ ನನ್ನ ಮಾತನ್ನು ವಿರಮಿಸುತ್ತೇನೆ. ಧನ್ಯವಾದಗಳು. ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ 2023-24 ಸಾಲಿನ ಕಾರ್ಯಕಾರಿ ಸಮಿತಿಯ ನೂತನ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆರಂಭದಲ್ಲಿ ಪದಾಧಿಕಾರಿಗಳಾದ ಇಂಜಿನಿಯರ್ ಆಕಾಶ್ ಎಸ್.ಕೆ. ಇವರು ವೇದಿಕೆಗೆ ಬರಬೇಕು. ಅಧ್ಯಕ್ಷರಿಂದ ಹೂವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆರ್ಕಿಟೆಕ್ಟ್ ರಾಮ್ ಪ್ರಕಾಶ್ ಟಿ.ಎಸ್., ಇಂಜಿನಿಯರ್ ಶ್ರೀಕಾಂತ್ ಕೊಳತ್ತಾಯ, ಆರ್ಕಿಟೆಕ್ಟ್ ಸುದರ್ಶನ ಹಾರಕೆರೆ, ಇಂಜಿನಿಯರ್ ಋಷಿಕೇಶ್ ಕೆ.ಎಸ್., ಇಂಜಿನಿಯರ್ ಋಷಿಕೇಶ್ ಕೆ.ಎಸ್., ಇಂಜಿನಿಯರ್ ವಿನೋದ್, ಆರ್ಕಿಟೆಕ್ಟ್ ಕಾರ್ತಿಕ್ ಶಾನ್ಭೋಗ್, ಈ ಬಾರಿಯ ಜೊತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವವರು ಇಂಜಿನಿಯರ್ ಶಿವಪ್ರಸಾದ್ ಟಿ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾರೆ. ಕೋಶಾಧಿಕಾರಿಯಾಗಿ ಇಂಜಿನಿಯರ್ ಪ್ರವೀಣ್ ಆಚಾರ್ಯ ಇವರು ಆಯ್ಕೆಯಾಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಉಪಾಧ್ಯಕ್ಷರಾಗಿ ಇಂಜಿನಿಯರ್ ಅರ್ಜುನ್ ಎಸ್.ಕೆ. ಇವರು ಆಯ್ಕೆಯಾಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಇಂಜಿನಿಯರ್ ಆಕರ್ಷ್ ಬಿ.ಎಸ್. ಇವರು ಮುಂದಿನ ಸಾಲಿನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರೆ ಇವರಿಗೆ ಹೂವನ್ನು ನೀಡಬೇಕು. ಹಾಗೆಯೇ ಹಿಂದಿನ ಸಾಲಿನ ಕಾರ್ಯದರ್ಶಿಗಳು ತಮ್ಮ ಕಡತವನ್ನು ಅವರಿಗೆ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎರಡು 2023-24 ಸಾಲಿನ ಅಧ್ಯಕ್ಷರಾಗಿ ಇಂಜಿನಿಯರ್ ಸತ್ಯ ಗಣೇಶ್ ಎಂ. ಇವರು ಆಯ್ಕೆಯಾಗಿದ್ದರೆ
ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರಿಗೆ IPP ಅವರಿಗೆ ಹೂವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗ ನೂತನ ಅಧ್ಯಕ್ಷರ ಆಯ್ಕೆಯೊಂದಿಗೆ ಇಂದಿನ ಅಧ್ಯಕ್ಷರಾಗಿರುವಂಥ ಅಕ್ಷಯ್ SK ಅವರು ಮುಂದಿನ ಸಾಲಿನ IPP ಆಗ್ತಾ ಇದ್ದಾರೆ. ಇವರು ತಮ್ಮ ಕಡತವನ್ನು ಅಧ್ಯಕ್ಷರಿಗೆ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಒಂದು ಫೋಟೋ ಸೆಷನ್. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಜೊತೆ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರೂ ದಯವಿಟ್ಟು ಮಾಲೆಯನ್ನ ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾರಾರ್ಪಣೆ ಮಾಡಬೇಕು. ನೂತನ ಅಧ್ಯಕ್ಷರ ಪತ್ನಿ ಶಾಂತ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ನೂತನ ಅಧ್ಯಕ್ಷರಿಂದ ಪದಗ್ರಹಣದ ಮಾತು. 2023-24ನೇ ಸಾಲಿನ ಅಧ್ಯಕ್ಷನಾಗಿ ಪ್ರಪ್ರಥಮವಾಗಿ ಪ್ರತಿಷ್ಠಿತ ವೃತ್ತಿಪರ ಸಂಸ್ಥೆಯಾದ PSಗೆ ನನ್ನನ್ನು ಆಯ್ಕೆ ಮಾಡಿದಂಥ ನನ್ನ ಎಲ್ಲ ಇಂಜಿನಿಯರ್ ಮಿತ್ರರು, ಮಾಜಿ ಅಧ್ಯಕ್ಷರವರು ಹಾಗೂ ನನ್ನ ಸಹೋದ್ಯೋಗಿ ತಂಡವನ್ನು ಆಯ್ಕೆ ಮಾಡಿದಂಥ ಎಲ್ಲ ಇಂಜಿನಿಯರ್ ಮಿತ್ರರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ಪದವನ್ನು ಬಹಳ ಸಂತೋಷದಿಂದ ಹಾಗೂ ಜವಾಬ್ದಾರಿಯ ಅರಿವಿದ್ದು ಸ್ವೀಕರಿಸುತ್ತೇನೆಂದು ಹೇಳಬಯಸ್ತೇನೆ. ನನಗೆ ಹಾಗೂ ನನ್ನ ತಂಡಕ್ಕೆ ಪೂರ್ಣ ಸಹಕಾರವನ್ನು ನೀಡಬೇಕಾಗಿ ಹಾಗೂ ಈ ಸಂಸ್ಥೆಯ ಘನತೆಯನ್ನು ಇನ್ನೂ ಎತ್ತರಕ್ಕೆ ಏರಿಸಲು ಪ್ರಯತ್ನ ಪಡುತ್ತೇನೆಂದು ಹೇಳಿ ನನ್ನ ಈ ಅಧಿಕಾರ ಸ್ವೀಕಾರ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಗಣೇಶ್ ಭಟ್ ವಾರಣಾಸಿ ಇವರನ್ನು ಪರಿಚಯಿಸಲಿಕ್ಕಿದ್ದಾರೆ ಇಂಜಿನಿಯರ್ ವಸಂತ ಭಟ್ ಇವರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಗಣೇಶ್ ಭಟ್ ವಾರಣಾಸಿ ಇವರ ಒಂದು ಸಣ್ಣ ಕಿರು ಪರಿಚಯ ಹೀಗಿದೆ. ವಾರಣಾಸಿ ನಾರಾಯಣ ಭಟ್ ಮತ್ತು ಸರಸ್ವತಿ ದಂಪತಿಗಳ ಪುತ್ರರಾಗಿ 31ನೇ ಮೇ ತಿಂಗಳು 1978ರಲ್ಲಿ ಜನಿಸಿದಂಥ ಶ್ರೀ ಗಣೇಶ್ ಭಟ್ ಇವರು ಮಂಜೇಶ್ವರ ಸಮೀಪದ ಕೋಳ್ಯೂರು ವಾರಣಾಸಿಯವರು, ಕೋಳ್ಯೂರು ಶಂಕರನಾರಾಯಣ ದೇವಸ್ಥಾನದ ಹತ್ರ. ಇವರು ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ತಮ್ಮ ಪದವಿ ವಿದ್ಯಾಭ್ಯಾಸ ಪಡೆದ ನಂತರ ಮಂಗಳೂರಿನ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯದಿಂದ MSW ಪದವಿಯನ್ನು ಪಡೆದವು. ಹಾಗೂ ಭಾರತೀಯ ವಿದ್ಯಾಭವನದಲ್ಲಿ PG ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಇದರಲ್ಲಿ ವಿದ್ಯಾರ್ಜನೆಗೈದಿದ್ದಾರೆ. ಮುಂದೆ SDM ಮಂಗಳ ಜ್ಯೋತಿ ಇಂಟಿಗ್ರೇಟೆಡ್ ಸ್ಕೂಲ್ ವಾಮಂಜೂರು ಇಲ್ಲಿ 16 ವರ್ಷ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇದರ ಜೊತೆಗೆ ಶ್ರವಣ ಶಕ್ತಿ ಹೊಂದಿರದ ದಿವ್ಯಾಂಗ ಮಕ್ಕಳ ಏಳಿಗೆಗೆ ಹಲವಾರು ವಿಶೇಷ ತರಗತಿ ಕಾರ್ಯಾಗಾರಗಳನ್ನು ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಕನ್ನಡ ದಿನಪತ್ರಿಕೆಗಳಾದ ವಿಶ್ವವಾಣಿ, ಉದಯವಾಣಿ, ಹೊಸ ದಿಗಂತ ಪತ್ರಿಕೆಗಳಲ್ಲಿ 125ಕ್ಕೂ ಹೆಚ್ಚು ಅಂಕಣಗಳನ್ನು ಬರೆದಿದ್ದಾರೆ ಹಾಗೂ ಈಗಲೂ ಬರೆಯುತ್ತಾ ಇದ್ದಾರೆ. ಪ್ರಸ್ತುತ ವಿಕಾಸಂ ವಿಶೇಷ ಕಾಳಜಿ ಮತ್ತು ಸಾಂತ್ವನ ಎಂಬ ಸ್ವಯಂ ಸೇವಾ ಸಂಸ್ಥೆಯನ್ನು ತಮ್ಮ ಸ್ನೇಹಿತರೊಂದಿಗೆ ಆರಂಭಿಸಿ ಅದರ ನಿರ್ದೇಶಕರಾಗಿರ್ತಾರೆ. ಇವರೇ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಗಣೇಶ್ ಭಟ್ ವಾರಣಾಸಿಯವರು. ವಂದನೆ. ಮಾಜಿ ಅಧ್ಯಕ್ಷರುಗಳನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಮಾಜಿ ಅಧ್ಯಕ್ಷರುಗಳನ್ನು ಕರೆದು ಅವರಿಗೆ ಹೂವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ರವಿರಾಮ್ ಅವರನ್ನು ವೇದಿಕೆಗೆ ಹೋಗ್ಬೇಕು. ರಾಜ್ಯ ಅಧ್ಯಕ್ಷರಾದ ಇಂಜಿನಿಯರ್ ರವೀಂದ್ರ ಅವರು, ಇಂಜಿನಿಯರ್ ವೆಂಕಟರಾಜ್ PG ಅವರು, ಇಂಜಿನಿಯರ್ ಶಂಕರ್ ಭಟ್ ಇವರು, ಇಂಜಿನಿಯರ್ ಉಮೇಶ್ SS, ಇಂಜಿನಿಯರ್ ಹಾಗೆ ಇಂಜಿನಿಯರ್ ರಮೇಶ್ ಭಟ್ ಇವರು, ಇಂಜಿನಿಯರ್ ಅಕ್ಷಯ್ SK ಇವರಿಗೆ ಕೂಡ ಹೂವನ್ನು ನೀಡಬೇಕು ಅಂತ ಕೇಳಿಕೊಳ್ತಾರೆ. ನಮ್ಮ ನೂತನ ಅಧ್ಯಕ್ಷರ ವೃತ್ತಿ ಗುರುಗಳು ಹಿರಿಯರು ಆಗಿರುವಂತಹ ಇಂಜಿನಿಯರ್ ಕೇಶವ ಭಟ್ ಇವರಿಗೆ ಸನ್ಮಾನಿಸಲಿಕ್ಕಿದ್ದಾರೆ. ನಮ್ಮ ಹಿರಿಯ ಸದಸ್ಯರಾದ ಇಂಜಿನಿಯರ್ ಕೇಶವ ಭಟ್ ಅವರನ್ನು ಕಿರು ಪರಿಚಯವನ್ನು ಮಾಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಶ್ರೀಯುತ ಕೇಶವ ಭಟ್ 𝐂𝐲 ಬಂಟ್ವಾಳ ತಾಲೂಕು ಕನ್ಯಾಣ ಗ್ರಾಮದ 𝐂𝐲 ಪದ್ಮನಾಭ ಭಟ್ ಮತ್ತು ಶ್ರೀಮತಿ ಲಕ್ಷ್ಮೀ ಅಮ್ಮನವರ ಮಗನಾಗಿ ಜನಿಸಿದ್ದಾರೆ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಿತ್ತನಾಡಿಕೆಯಲ್ಲಿ ಪೂರೈಸಿದ ನಂತರ ಸರ್ಕಾರಿ ಜೂನಿಯರ್ ಕಾಲೇಜ್ ಕನ್ಯಾಣ ಮತ್ತು ಅವರ ಪಾಲಿಟೆಕ್ನಿಕ್ ಅನ್ನು ಕರ್ನಾಟಕ ಪಾಲಿಟೆಕ್ನಿಕ್ ಕಾಲೇಜ್ ಮಂಗಳೂರು ಇಲ್ಲಿ ಉನ್ನತ ವಿದ್ಯಾಭ್ಯಾಸ ಪೂರೈಸಿ ಅಪಾರ ಜ್ಞಾನ ಸಂಪದನ್ನು ತಮ್ಮದಾಗಿಸಿಕೊಂಡವರು. ನಂತರ ಒಂದು 2 ವರ್ಷ ಇಲ್ಲಿ ಮಾಸ್ಟರ್ ಪ್ಲಾನರ್ ಅಲ್ಲಿ ಇವರು ತಮ್ಮ ಕಾರ್ಯ ನಿರ್ವಹಿಸಿದವರು. ನಂತರ 1985ರಲ್ಲಿ ತಮ್ಮ ಸ್ವಂತ ಉದ್ಯಮವಾದ ಡಿಸೈನ್ ಬಿಲ್ಡರ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರಲ್ಲಿ ಯಶಸ್ಸನ್ನು ಕಂಡವರು. ತನ್ನ ಬದುಕಿನ ಜೊತೆಗೆ ಹಲವಾರು ಮಂದಿಗೆ ಉದ್ಯೋಗದಾತರಾಗಿ ಬೆಳೆದರು ಹಾಗೂ ಹಲವರನ್ನು ಬೆಳೆಸಿದರು. ಈ ವರ್ಷದ PS ಅಧ್ಯಕ್ಷರಾದಂಥ ನಮ್ಮ ಸತ್ಯ ಗಣೇಶ್ ಅವರು ಇವರ ಶಿಷ್ಯರೇ ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ಇವರ ಧರ್ಮಪತ್ನಿ ಮಾಲಾ ಹಾಗೂ ಇವರಿಗೆ ಸ್ವಾತಿ ಎಂಬ ಮಗಳು ಅವರಿಗೆ ವಿವಾಹವಾಗಿ ಜರ್ಮನಿಯಲ್ಲಿದ್ದಾರೆ. ಹಾಗೂ ಸ್ವರೂಪ್ ಎಂಬ ಮಗ, ಅವನು ಇಂಜಿನಿಯರಿಂಗ್ ಮುಗಿಸಿ ವಿದ್ಯಾಭ್ಯಾಸವಾಗಿ ಉದ್ಯೋಗದಲ್ಲಿದ್ದಾನೆ. ಇವರು ಪ್ರಸ್ತುತ ಪಟೇಲ್ನಲ್ಲಿ ವಾಸವಾಗಿದ್ದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ. ಇವರನ್ನು ನಾವು ಇವತ್ತು ಸನ್ಮಾನಿಸಲಿಕ್ಕಿದ್ದೇವೆ. ಬಹಳ ಸಂತೋಷ ಆಗ್ತಾ ಉಂಟು. ನಮ್ಮ ಶಿಷ್ಯರಾದ ಸತ್ಯ ಗಣೇಶ್ ಇವರು ನಮ್ಮ ಗೌರವಾರ್ಪಣೆ ಮಾಡಿದ್ದಾರೆ. ಮೊದಲಾಗಿ ಅವರಿಗೆ ಧನ್ಯವಾದ. ಹಾಗೆ ಅವರ ವೃತ್ತಿ ಜೀವನದಲ್ಲಿ ತುಂಬ ಪ್ರಾಮಾಣಿಕರು, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಅವರ ವೃತ್ತಿಯಲ್ಲಿ ಇನ್ನೂ ಯಶಸ್ಸು ಸಾಧಿಸಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನೂತನ ಅಧ್ಯಕ್ಷರಾದ ಸತ್ಯ ಗಣೇಶ್ ಅವರ ಕಾಲೇಜಿನಲ್ಲಿ, ಅಂದರೆ ಅವರು ಡಿಪ್ಲೊಮಾ ಮಾಡಬೇಕಿದ್ರೆ ಅವರಿಗೆ ಪಠ್ಯವನ್ನು ಹೇಳಿಕೊಟ್ಟಂತಹ ಸಿವಿಲ್ ವಿಭಾಗದ ಅಂದಿನ ಕಾಲದ ಎಲ್ಲ ಉಪನ್ಯಾಸಕರುಗಳಿಗೆ ಅವರು ಗೌರವವನ್ನು ಅರ್ಪಿಸಬೇಕು ಅಂತ ಇದ್ದಾರೆ. ಹಾಗೆ ಅವರೇ ವೇದಿಕೆಯಲ್ಲಿ ಅವರುಗಳನ್ನು ಕರೆದು
ವೃತ್ತಿಗುರುಗಳನ್ನೇ ಗೌರವಿಸಿ ಆಯಿತು. ಅದೇ ರೀತಿ ನನಗೆ ಶಾಲೆಯಲ್ಲಿ ಪಾಠ ಮಾಡಿ ನನಗೆ ಕಲಿಸಿ ನನ್ನನ್ನು ಬೆಳೆಸಿ ಅಂತ ನನ್ನ ಲೆಕ್ಚರ್ಸ್ ಅಥವಾ ಅಧ್ಯಾಪಕರು ಬಂದು ಗೌರವವನ್ನು ಸ್ವೀಕರಿಸಬೇಕು. ಒಬ್ಬೊಬ್ಬರು ನನಗೆ ಹೇಳ್ತೇನೆ, ಅವ್ರನ್ನ ಗೌರವ ಸ್ವೀಕರಿಸಬೇಕು ಅಂತೇಳಿ ಹೇಳಿಕೊಳ್ತೇನೆ. ಮೊದಲನೆಯದಾಗಿ ರವಿರಾಮ್ ಎಸ್, ಇಂಜಿನಿಯರ್ ರವಿರಾಮ್ ಎಸ್. ಇನ್ನು ಶಿವರಾಮ್ ಎಂ ಎಸ್, ಇಂಜಿನಿಯರ್ ಶಿವರಾಮ್ ಎಂ ಎಸ್. ಇಂಜಿನಿಯರ್ ರವೀಂದ್ರ ಸರ್ ಅವರು. ಗೌರವವನ್ನು ಸ್ವೀಕರಿಸಿದ ನನ್ನ ಗುರುಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಒಂದು ಮಾತಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂತ. ಸತ್ಯ ಗಣೇಶರಿಗೆ ಅದು ಅನ್ವಯ ಆಗ್ತದೆ. ಅವರು ಸತ್ಯವನ್ನೂ ಹೇಳುವವರು ಹೌದು, ನಮ್ಮ ಅನುಭವದಲ್ಲಿ ಪ್ರಿಯವಾಗಿ ಮಾತನಾಡುವವರು ಹೌದು. ಯಾಕಂದರೆ ಸತ್ಯ ಎಷ್ಟು ಮಾತಾಡೋದು ಮುಖ್ಯವೋ ಪ್ರಿಯವಾಗಿ ಮಾತಾಡೋದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳೋದು ಕೇಳಿದ್ದೇನೆ. ಹಾಗಾಗಿ ಅವರ ಒಂದು ಆತ್ಮೀಯತೆಗೆ ನಾನು ಕಟ್ಟುಬಿದ್ದು ಮತ್ತೆ ಇಲ್ಲಿಗೆ ಬಂದು ನೋಡಿದಾಗ ನನಗೆ ಬಹಳ ಸಂತೋಷವಾಯಿತು. ಯಾಕಂದರೆ ಒಂದು ಪುತ್ತೂರಿನ ಒಂದು ವೈಶಿಷ್ಟ್ಯ ಏನಂದರೆ, ಇಲ್ಲಿ ಜ್ಞಾನಿಗಳು ಮತ್ತು ವಿದ್ಯಾವಂತರುಗಳೊಂದು ಊರು, ಆದರೆ ಆ ದೇಸಿ ಸೊಗಡುತನ ಇನ್ನೂ ಇಲ್ಲಿದೆ. ಇಲ್ಲಿಯ ಅಡಿಕೆ ಕೃಷಿಕರಾಗಲಿ, ಪ್ರಗತಿಪರ ಕೃಷಿಕರಾಗಲಿ, ಅವರ ಒಂದು ಸಾಂಪ್ರದಾಯಿಕ ಒಂದು ವಾಸನೆ, ಆ ಪರಿಮಳ ಇಲ್ಲಿ ಇದೆ. ಇವತ್ತಿನ PACEಯ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಅದೇ ರೀತಿಯ ಒಂದು ವಾತಾವರಣವನ್ನು ಕಂಡಿದ್ದೇನೆ. ಯಾಕೆಂದರೆ ಹಿರಿಯರನ್ನು ಗೌರವಿಸುವಂತಹದ್ದು, ಅವರನ್ನು ನೆನಪಿಸಿಕೊಳ್ಳುವಂತಹದ್ದು, ಅಂಥ ಒಂದು ಆ ಸಂಸ್ಕಾರ ಅದು ಈ ಪುತ್ತೂರಿನ ಮಣ್ಣಿನಲ್ಲಿ ಬಂದ ಸಂಸ್ಕಾರ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಇಂದಿನ ಈ ಕಾಸ್ಮೋಪಾಲಿಟನ್ ಕಲ್ಚರ್ ಅಂತ ಹೇಳ್ತೇವೆ, ನಗರೀಕರಣದ ವ್ಯವಸ್ಥೆಯಲ್ಲಿ ಸಂಬಂಧಗಳು ಕೇವಲ ವ್ಯಾವಹಾರಿಕವಾಗಿ ಹೋಗಿದೆ. ಯಾಕೆಂದರೆ ನಾನು ಮಂಗಳೂರಿನಲ್ಲಿ ಕೆಲಸ ಮಾಡಿದ ಕಾರಣ ನಾನು ಬಹಳಷ್ಟು ಬಿಲ್ಡರ್ಸ್ ಅವರನ್ನೆಲ್ಲ ಭೇಟಿ ಆಗ್ತಾ ಇದ್ದೆ. ಅಲ್ಲಿ ಅವರ ವರ್ಷಕ್ಕೊಂದು 2 ಈ ಥರ ಸಮ್ಮೇಳನ ಆಗ್ತಾ ಇತ್ತು. ಅಲ್ಲಿ ಪಾರ್ಟಿ ಮುಖ್ಯ ಅದೇ ಪಾರ್ಟಿ ಆಗ್ತಾ ಇತ್ತು. ತಪ್ಪು ಹೇಳೋದಲ್ಲ, ಕಾಲಾಯ ತಸ್ಮೈ ನಮಃ. ಆದರೆ ಇಲ್ಲಿ ನಾವು ಕಂಡುವಂಥ ಗುರುವನ್ನು ಕಂಡು ಕಾಲು ಹಿಡಿದು ಸತ್ಕರಿಸುವಂಥ ಒಂದು ಸಂಸ್ಕಾರ ಖಂಡಿತವಾಗಿ ಕೂಡ ನನ್ನನ್ನು ಪುಳಕಿತನಾಗಿಸಿದೆ. ಹಾಗಾಗಿ ಖಂಡಿತವಾಗಿ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ನಾನು ಬಂದುದಲ್ಲಿ ನನಗೆ ಸಾರ್ಥಕ್ಯವಿದೆ ಅಂತ ಭಾವಿಸ್ತೇನೆ. ಇವತ್ತು ಇಲ್ಲಿ ವೇದಿಕೆಯಲ್ಲಿ ಅಥವಾ ಇಲ್ಲಿ ಸಭೆಯಲ್ಲಿ ನನಗೆ ಪರಿಚಯದವರು ಬಹಳಷ್ಟು ಜನ ಇದ್ದಾರೆ. ಶ್ರೀಯುತ ವಸಂತ ಭಟ್ ನನ್ನ ಸಂಬಂಧಿಯೂ ಹೌದು, ನಮ್ಮ ಊರಲ್ಲಿ ಕೆಲಸವನ್ನು ಮಾಡಿದವರು. ಪ್ರಸನ್ನ ಭಟ್ ಅವರ ಹತ್ರ ಮಾತಾಡುವಾಗ ಸಂತೋಷ ಆಯಿತು. ದುರ್ಗಮ್ಮ ಹಾಗೆ ಯುವಕರು ಇದ್ದಾರೆ, ಹರ್ಷಿಕೇಶ್ ಇದ್ದಾರೆ, ಹೀಗೆ ಬಹಳ ಸಂತೋಷವಾಯಿತು. ಈಗ ನಿಮ್ಮೆಲ್ಲರ ಹುದ್ದೆ ಹೇಗಿದೆ ಅಂದರೆ, ನೀವು ಮಾಡುವಂಥ ಕೆಲಸ ಸಿವಿಲ್ ಇಂಜಿನಿಯರ್ಸ್. ಸಿವಿಲ್ ಅಂತ ಹೇಳಿದರೆ ನಾವು ಸಿವಿಲಿಯನ್ಸ್, ನಾಗರಿಕರ ಜೊತೆಗೆ ನಿಮ್ಮ ವ್ಯವಹಾರ ಇರುವಂತಹದ್ದು, ಮನುಷ್ಯರ ಜೊತೆಗೆ ನಮ್ಮ ವ್ಯವಹಾರ ಇರುವಂತಹದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಚಿಕ್ಕವನಿರುವಾಗ ಒಂದು ಅಡ್ವರ್ಟೈಸ್ ಕೇಳ್ತಾ ಇದ್ದೆ ಒಂದು ಸಿಮೆಂಟ್ನ ಬಗ್ಗೆ, ಕನಸುಗಳನ್ನು ಕಟ್ಟಡಗಳನ್ನಾಗಿಸಿ ಸಿಮೆಂಟ್ ಅಂತ. ನೀವು ಕೂಡ ಹಾಗೆ ನಿಮ್ಮ ಗ್ರಾಹಕರ ಕನಸುಗಳನ್ನು ನೀವು ಕಟ್ಟಡಗಳನ್ನಾಗಿಸ್ತೀರಿ. ಕಟ್ಟಡಗಳಂದ್ರೆ ಏನು? ಬರೀ ಸಿಮೆಂಟು ಜಲ್ಲಿ ಅಲ್ಲ, ಅಲ್ಲಿರುವ ವಾಸಿಸುವವರ ಜೀವ ಅದಾಗಿರ್ತದೆ. ಒಬ್ಬರು ನಮ್ಮ ವೈದ್ಯ ಮಿತ್ರರು ಹೇಳ್ತಾ ಇದ್ರು, ಅವರು ಕಾಲೇಜಿಗೆ ಹೋಗುವಾಗ ಅವರ ಪ್ರೊಫೆಸರ್ ಒಂದು ಮಾತು ಹೇಳ್ತಾ ಇದ್ರಂತೆ, ನಿನಗೆ ಬರುವ ಪೇಷಂಟ್ ದಿವಸಕ್ಕೆ 100 ಪೇಷಂಟಲ್ಲಿ ಒಬ್ಬಾಗಿರ್ಬೋದು, ಆದರೆ ಮನೆಯವರಿಗೆ ಆ ಪೇಷಂಟ್ 100% ಅಂತ. ಯಾಕೆಂದರೆ ಒಬ್ಬ ಸತ್ತರೆ ಸಾಯ್ಲಿ ಅಂತ ನೀನು ಭಾವಿಸಬೇಡ ಅಂತ ಹೇಳುವ ಮಾತನ್ನು ಅವರು ಹೇಳಿದ್ದು. ನೀವು ಕೂಡ ಹಾಗೆ. ಯಾಕೆಂತ ಹೇಳಿದ್ರೆ ನೀವು ದಿವಸಕ್ಕೆ ಎಷ್ಟೋ ಕಸ್ಟಮರ್ಗಳನ್ನು ನೋಡ್ತೀರಿ, ಆದರೆ ನಿಮ್ಮಲ್ಲಿಗೆ ಬರುವ ಗ್ರಾಹಕರೆಂಥವರು? ಮಧ್ಯಮ ವರ್ಗದವರಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ಜೀವನದಲ್ಲಿ ಒಂದು ಬಾರಿ ಮನೆಯನ್ನು ಕಟ್ಟುವಂಥವರು, ಒಂದು ಬಾರಿ ಕಟ್ಟಡವನ್ನು ಕಟ್ಟುವವರು.
ಅವ್ರು ಹೇಗಿರ್ತಾದ್ರೆ ಅವರ ಸಾವಿರಾರು ಕನಸು, ಸಾವಿರಾರು ನಿರೀಕ್ಷೆಗಳನ್ನು ಇಟ್ಟು ಆ ಕಟ್ಟಡವನ್ನು ಕಟ್ಟಿಸ್ತಾರೆ. ಅವರನ್ನು ಸಂತೃಪ್ತಿಗೊಳಿಸುವ ಒಂದು ಶ್ರೇಷ್ಠವಾದ ಕೆಲಸವನ್ನು ನೀವು ಮಾಡ್ತೀರಲ್ಲ, ಅದಕ್ಕೋಸ್ಕರ ನಾನು ಸಿವಿಲ್ ಇಂಜಿನಿಯರ್ಸ್ಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾವು ಪ್ರಪಂಚದ ನಾಗರಿಕತೆಯ ಬೆಳವಣಿಗೆಯ ಮಜಲುಗಳನ್ನು ನಾವು ಗಮನಿಸಿದಾಗ ಉನ್ನತವಾದ ಕಟ್ಟಡಗಳು, ಕನ್ಸ್ಟ್ರಕ್ಷನ್ಗಳು ನಾವು ಕಾಣ್ತೇವೆ. ನಮ್ಮ ಭಾರತದ ಇತಿಹಾಸ ನಮ್ಮದು ಅತ್ಯಂತ ಶ್ರೇಷ್ಠವಾದ ಇತಿಹಾಸವಾಗಿದೆ. ನಾವು ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ರಾಜರಾಜ ಚೋಳನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಒಂದು ಅತ್ಯಂತ ಸುದೃಢವಾದ ಒಂದು ಕಟ್ಟಡ ಯಾವುದೇ ಭೂಕಂಪಗಳನ್ನು ತಡೆದುಕೊಂಡು ಮಾಡಬೇಕಾದ್ರೆ ಅಷ್ಟು ಎತ್ತರದ 100 ಫೀಟ್ ಎತ್ತರದಷ್ಟು ಎತ್ತರದ ಒಂದು ಕಟ್ಟಡ ಆಗಿತ್ತಲ್ಲ. ಅವಾಗ ಅದನ್ನು ರಚಿಸಲಿಕ್ಕೆ, ಅಷ್ಟು ಎತ್ತರದ ಕಟ್ಟಡವನ್ನು ರಚಿಸಲಿಕ್ಕೆ 5 ಕಿಲೋಮೀಟರ್ ಉದ್ದದ ರ್ಯಾಂಪ್ ಅನ್ನು ರಚಿಸಿದ್ರಂತೆ ಆಗಿನ ಕಾಲದಲ್ಲಿ, ಅಷ್ಟು ದೂರದಲ್ಲಿ. ನಮ್ಮ ಎಲ್ಲೂರದ ಕೈಲಾಸ ದೇವಸ್ಥಾನ 100 ಫೀಟ್ ಎತ್ತರದ ಒಂದು ಕಲ್ಲನ್ನು ಕೊರೆದು ದೇವಸ್ಥಾನವನ್ನು ಮಾಡಿದ್ದಾರೆ ಕ್ರಿಸ್ತಶಕ 7ನೇ ಶತಮಾನದ ಕಾಲದಲ್ಲಿ. ಸಾಧಾರಣ 20 ಲಕ್ಷ ಟನ್ಗಳಷ್ಟು ಕಲ್ಲುಗಳನ್ನು ಕೊರೆದು ತೆಗೆದು ಆ ದೇವಸ್ಥಾನವನ್ನು ಮಾಡಿದ್ದಾರೆ. ಇಂಥ ಒಂದು ಕಟ್ಟಡ ನಾವು ಭಾರತದ ವಿಶೇಷ ಏನಂತ ತಾಜ್ ಮಹಲ್ ಅಂತ ಹೇಳ್ತೇವೆ, ಮತ್ತೇನೋ ಒಂದು ಹೇಳ್ತೇವೆ. ಅದು ಹೌದು, ಅಲ್ಲ ಹೇಳೋದಲ್ಲ. ಆದರೆ ನಮ್ಮ ನಿಜವಾದ ಒಂದು ಸೌಂದರ್ಯವನ್ನು ಮತ್ತು ನಮ್ಮ ಜ್ಞಾನವನ್ನು ನಾವು ನಿರ್ಲಕ್ಷಿಸಿದ್ದೇವೆ ಹೇಳುವ ವಿಚಾರಕ್ಕೆ ನಾನು ಕೈಲಾಸ ದೇವಸ್ಥಾನದ ವಿಚಾರವನ್ನು ಹೇಳಬೇಕಾಯ್ತು. ಕೈಲಾಸ ದೇವಸ್ಥಾನದಲ್ಲಿ ಅಷ್ಟು ಕಲ್ಲನ್ನು ಕಡೆದು ತೆಗೆದು, ಒಂದು ಕಲ್ಲಿನ ಗುಡ್ಡವನ್ನು ಕೊರೆದು ತೆಗೆದು ದೇವಸ್ಥಾನ ಮಾಡಿದ್ರು. ಆ ಕಲ್ಲು ವೇಸ್ಟ್ ಇದೆಲ್ಲ, ಡೆಬ್ರಿಸ್ ಅಂತ ಹೇಳ್ತೇವಲ್ಲ, ಆ ಡೆಬ್ರಿಸ್ ಅನ್ನು ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ, ಇದನ್ನು ಎಲ್ಲಿ ಕೊಂಡು ಹಾಕಿದ್ದಾರೆ ಹೇಳೋದು ಇಂದಿನವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಬಹುಶಃ ಒಂದು ಅತಿಮಾನುಷ ಒಂದು ವಿಚಾರ ಅಲ್ಲಿ ಸಂಘಟಿಸಲ್ಪಟ್ಟಿದೆ ಅಂತ ನಾವು ಭಾವಿಸಬಹುದು. ನಾನು ಈಗಾಗಲೇ ಹೇಳಿದಾಗೆ ಜಗತ್ತಿನ ನಾಗರಿಕತೆ ಬೆಳೆದು ಬಂದ ಹಾಗೆ ಅಲ್ಲಿಯ ಕಟ್ಟಡಗಳು ಕೂಡ ಅಲ್ಲಿಯ ಚಿತ್ರಣವನ್ನು ಕೊಡ್ತದೆ. ನಮ್ಮ ಭಾರತದ ನಾಗರಿಕತೆಗೆ ಉದಾಹರಣೆ ನಾನು ಕೊಟ್ಟದ್ದು. ನಾವು ಪಾಶ್ಚಿಮಾತ್ಯ ದೇಶಗಳ ಕೆಲವು ಕಟ್ಟಡಗಳನ್ನು ಕೂಡ ನಾವು ಗಮನಿಸಬಹುದು. ನಾನು ಇತ್ತೀಚೆಗೆ ಇಲ್ಲಿ ಅಮೆರಿಕಕ್ಕೆ ಹೋಗಿದ್ದಾಗ ನಾನು ಶಿಕಾಗೋದಲ್ಲಿ ಒಂದು ವಿಲ್ಲೀಸ್ ಟವರ್ ಅಂತ ನೋಡಿ, ನಿಮ್ಮಲ್ಲಿ ಕೇಳಿರಬಹುದು. ಒಬ್ಬ ಬಾಂಗ್ಲಾದೇಶಿ ಮೂಲದ ಇಂಜಿನಿಯರ್ ಅಲ್ಲಿ ಕಟ್ಟಿದ್ದು. ವಿಲ್ಲೀಸ್ ಟವರ್ನ ವಿಶೇಷ ಅಂದರೆ ಶಿಕಾಗೋದ ಪಟ್ಟಣದ ಬೆಳವಣಿಗೆಯನ್ನೆಲ್ಲ ಅದು ಸಾಕ್ಷೀಕರಿಸಲ್ಪಟ್ಟ ಒಂದು ಕಟ್ಟಡ. ಅದರ ವಿಶೇಷ ಏನಂದ್ರೆ ಶಿಕಾಗೋಕ್ಕೆ ಹೆಸರೇ ವಿಂಡ್ ಸಿಟಿ ಅಂತ, ಅತಿ ಹೆಚ್ಚು ಗಾಳಿ ಬೀಸುವಂಥದ್ದು. ಆ ಕಟ್ಟಡ 103 ಮಹಡಿಗಳ ಕಟ್ಟಡ, ಸಾಧಾರಣ 470 ಮೀಟರ್ ಇದೆ. ಆ ಗಾಳಿಗೆ 6 ಇಂಚು ಆಚೀಚೆ ಬಳುಕುವಷ್ಟು ದೃಢತೆ ಕೊಟ್ಟಿದ್ದಾರೆ, ಬಳುಕ್ತದೆ ಅದು ಆ ಗಾಳಿಗೆ. ಇದೊಂದು ವಿಶೇಷ ನಾನು ಕಂಡದ್ದು, ಒಂದು ಕಟ್ಟಡದ ವಿಚಾರಗಳು. ಇನ್ನೊಂದು ನಾನೊಂದು ವಿಚಾರ ಕಂಡೆ, ಅಲ್ಲಿ ಒಬ್ರು ಜೇನ್ ಅಂತ ಹೇಳೋ ಮಹಿಳೆ, ಜೇನ್ ಗ್ಯಾಂಗ್ ಅಂತ ಹೇಳೋ ಮಹಿಳೆ ಒಂದು ಕಟ್ಟಡ, ಸೈಂಟ್ ರೇಕ್ಸ್ ಅಂತ ಒಂದು ಕಟ್ಟಡ ಕಟ್ಟಿದ್ರು. ಮಹಿಳೆಯರ ಒಂದು ಭಾವನೆ ಹೇಗಿರ್ತದೆ ಅಂತ ಹೇಳೋದಕ್ಕೆ, ಯಾಕೆ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಿಮ್ಮ ಬದಲಾಗುವ ಚಿಂತನೆಗಳು ಈ ಥರ ಇರ್ಬೋದು ಅಂತ ಹೇಳೋ ನನ್ನ ಕಲ್ಪನೆ. ಮಹಿಳೆಯರ ಒಂದು ಸೌಂದರ್ಯ ಪ್ರಜ್ಞೆ ಆ ಕಟ್ಟಡದಲ್ಲಿ ಕಾಡ್ತದೆ. ನಾವು ಕರ್ವ್ಸ್ ಅಂತ ಹೇಳ್ತೇವೆ. ಆ ಮಹಿಳೆಯರ ತಳುಕು ಬಳುಕು ಹೇಗಿರ್ತದೆ ಆ ರೀತಿಯಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ಅವತ್ತು ಒಸಾಮಾ ಬಿನ್ ಲಾದೆನ್ನ ದಾಳಿಯಿಂದಾಗಿ 2001ರಲ್ಲಿ ಅವಳಿ ಕಟ್ಟಡಗಳು, ವರ್ಲ್ಡ್ ಟ್ರೇಡ್ ಸೆಂಟರ್ ಕುಸಿದು ಹೋಯ್ತಲ್ಲ, ಅದಕ್ಕೆ ಸವಾಲಿನ ರೀತಿಯಲ್ಲಿ ಅಲ್ಲಿ ಒಂದು ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಕಟ್ಟಿದ್ದಾರೆ. ಈಗ ಉತ್ತರ ಗೋಲಾರ್ಧದಲ್ಲಿ ಅತ್ಯಂತ ಎತ್ತರದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಅದು ನಮಗೆ ಯಾವುದರ ಸಾಕ್ಷಿ ಅಂತ ಹೇಳಿದರೆ, ಇಡೀ ಪ್ರಪಂಚದ ಭಯೋತ್ಪಾದನೆಗೆ, ವಿಚ್ಛಿದ್ರ ಶಕ್ತಿಗಳಿಗೆ ಉತ್ತರವಾಗಿ ಆ ಕಟ್ಟಡ ಕಾಡ್ತದೆ. ಇಡೀ ನ್ಯೂಯಾರ್ಕ್ ಸಿಟಿಯಲ್ಲಿ ಅತ್ಯಂತ ಎತ್ತರ 500 ಮೀಟರ್ ಎತ್ತರದ ಕಟ್ಟಡ ನಮಗೆ ಸಾಕ್ಷಿ ಆಗ್ತದೆ. ನಾವು ಪ್ರಪಂಚದ ಎಲ್ಲ ದೇಶಗಳ ಕಟ್ಟಡವನ್ನು ಕಾಣುವಾಗ ನಮ್ಮ ದೇಶದಲ್ಲಿ ಏನು ಇಲ್ಲ ಅಂತ ಹೇಳುವಂಥ ಕೆಲವು ಸಲ ಕೀಳರಿಮೆ ನಮಗೆ ಬರುವ ಸಾಧ್ಯತೆ ಇದೆ. ನಾವು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಆದ ಬದಲಾವಣೆಗಳಿಂದಾಗಿ ನಾವು ಭಾರತೀಯರು ಪ್ರಪಂಚದ ಎಲ್ಲರೆದುರು ಹೆಮ್ಮೆ ಪಡುವಂಥ ಕನ್ಸ್ಟ್ರಕ್ಷನ್ಸ್ ಇಲ್ಲಿ ಆಗ್ತಾ ಇದೆ. ನಾವೆಲ್ಲ ಕೇಳ್ತಾ ಇರಬಹುದು, ಯಾವುದು ಸ್ಟ್ಯಾಚ್ಯೂ ಆಫ್ ಯುನಿಟಿ. ಇವತ್ತು ನಾವು ಗೂಗಲ್ನಲ್ಲಿ ಟಾಲೆಸ್ಟ್ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್ ಅಂತ ನೀವು ಸರ್ಚ್ ಮಾಡಿದರೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಸರ್ದಾರ್ ವಲ್ಲಭಾಯ್ ಪಟೇಲ್, ನಮ್ಮ ದೇಶವನ್ನು ಏಕೀಕರಿಸಿದಂಥ ಒಬ್ಬ ಮಹಾನ್ ನಾಯಕನ ಒಂದು ಸ್ಟ್ಯಾಚ್ಯೂವನ್ನು ಕಟ್ಟಲಾಗಿದೆ ಗುಜರಾತ್ನಲ್ಲಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ವರ್ಲ್ಡ್ ಟಾಲೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ,
ನೀವು ಈಗ ಕಾಣ್ತಾ ಇದ್ದೀರಿ. ಚೆನಾಬ್, ಜಮ್ಮು ಕಾಶ್ಮೀರದ ಚೆನಾಬ್, ಲಡಾಖನ್ನು ಸಂಪರ್ಕಿಸುವಂಥ ಚೆನಾಬ್ ನದಿಯ ಮೇಲೆ ಕಟ್ಟಲಾದಂತಹ ಒಂದು ರೈಲ್ವೆ ಬ್ರಿಡ್ಜ್. ನೀವೆಲ್ಲ ಬಹುಶಃ ನೋಡಿರ್ಬೋದು, 2 ಆರ್ಚ್ ಅನ್ನು ಮಾಡಿ. ಇದರ ಎತ್ತರ ಎಷ್ಟಿದೆ ಅಂತ ಹೇಳಿದ್ರೆ ಪ್ಯಾರಿಸ್ನ ಐಫೆಲ್ ಟವರ್ಗಿಂತಲೂ 29 ಮೀಟರ್ ಎತ್ತರ ಇದೆ. ಇಂಥ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 2 ಆರ್ಚ್ ಒಂದು ದಿವಸ ಜಾಯಿಂಟ್ ಆಯ್ತಲ್ಲ, ಕಳೆದ ವರ್ಷ ಜಾಯಿಂಟ್ ಆಯ್ತಲ್ಲ, ಅದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಯಾಕೆಂತಿದ್ರೆ 2 ಕಡೆಯಿಂದ ಬಂದಂತ ಪ್ರತ್ಯೇಕವಾದ 2 ಕನ್ಸ್ಟ್ರಕ್ಷನ್ಸ್ ಒಂದು ಪಾಯಿಂಟ್ ಅಲ್ಲಿ ಒಂದು ಕೋರಿಲೇಷನ್ ಆಗ್ಬೇಕಲ್ಲ, ಅದು ಒಂದು ಸೆಲೆಬ್ರೇಟ್ ಮಾಡಿ ನಮ್ಮ ಭಾರತ ಸರ್ಕಾರ. ಇಂಥ ಕನ್ಸ್ಟ್ರಕ್ಷನ್ ನಮ್ಮ ಭಾರತದಲ್ಲಿ ಆಗ್ತಾ ಇದೆ. ಪ್ರಪಂಚದ ಅತಿ ಎತ್ತರದಲ್ಲಿ ಶಿಂಕುಲಾ ಪಾಸ್ ಟನೆಲ್ ಅಂತ ಆಗ್ತಾ ಇದೆ. 16,000 ಫೀಟ್ ಎತ್ತರದಲ್ಲಿ ಟನೆಲ್ ಆಗ್ತಾ ಇದೆ. ಅಲ್ಲಿಯ ಟೆಂಪರೇಚರ್ ಎಷ್ಟು, -7 ಡಿಗ್ರಿ. ಯಾಕೆಂದ್ರೆ ಆ ಲಡಾಖ್ ನಮ್ಮ ಅತ್ಯಂತ ಪ್ರಮುಖವಾದ ಭಾಗ. ಚೈನಾ ಮತ್ತು ಪಾಕಿಸ್ತಾನದ ಬಾರ್ಡರ್ ಇದೆ ನೋಡಿ, ಅಲ್ಲಿಗೆ ನಿತ್ಯ ಮಿಲಿಟರಿ ಯಾವುದೇ ಅಡೆತಡೆಗಳಿಂದ ಹೋಗ್ಬೇಕಲ್ಲ. ಇದನ್ನು ನಮ್ಮನ್ನು ಮಾಡ್ತಾ ಇರುವಂಥ ನಮ್ಮದು ಬಾರ್ಡರ್ ಅಂಡ್ ಸೆಕ್ಯೂರಿಟಿ ಕನ್ಸ್ಟ್ರಕ್ಷನ್ಸ್ ಅವರು ಮಾಡ್ತಾ ಇರುವಂಥದ್ದು ಆಗ್ತಾ ಇದೆ. ಅಟಲ್ ಟನೆಲ್ ಅಂತ ಈಗಾಗಲೇ ಆಗಿದೆ. ಈ ಥರದ ಶ್ರೇಷ್ಠವಾದ ಕನ್ಸ್ಟ್ರಕ್ಷನ್ಗಳು ನಮ್ಮ ಭಾರತದಲ್ಲಿ ಆಗ್ತಾ ಇದೆ. ವಿಶ್ವೇಶ್ವರಯ್ಯನವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಎಂಜಿನಿಯರಿಂಗ್ ಸಿವಿಲ್ ಇದರ ಪಿತಾಮಹ ಆಗಂತ ವಿಶ್ವೇಶ್ವರಯ್ಯನವರು ಕೃಷ್ಣರಾಜಸಾಗರ ಆಗಿರ್ಬೋದು, ಅಥವಾ ನಮ್ಮ ದೇಶದ ಅತಿ ದೊಡ್ಡ ಅತಿ ವಿಶಾಲವಾದ ಬಕ್ರಾನಂಗಲ್ ಡ್ಯಾಮ್ ಆಗಿರ್ಬೋದು, ಅಥವಾ ಅತಿ ಉದ್ದದ ಹಿರಾಕುಡ್ ಡ್ಯಾಮ್, ಇದನ್ನೆಲ್ಲೂ ಕಟ್ಟಿದವರು ವಿಶ್ವೇಶ್ವರಯ್ಯನವರ ಅಂತ ಅಗಾಧವಾದಂಥ ಜ್ಞಾನ ಸುಮಾರು 100-150 ವರ್ಷಗಳ ಹಿಂದೆ. ನಾವು ಖಂಡಿತವಾಗಿಯೂ ಯಾವುದರಲ್ಲೂ ಹಿಂದಿಲ್ಲ, ಜ್ಞಾನದಲ್ಲೂ ನಾವು ಹಿಂದಿಲ್ಲ, ವಿಜ್ಞಾನದಲ್ಲೂ ನಾವು ಹಿಂದಿಲ್ಲ. ಯಾಕೆಂದ್ರೆ ಇಷ್ಟವರೆಗೆ ನಮ್ಮ ಜ್ಞಾನವನ್ನು ಮತ್ತು ವಿಜ್ಞಾನವನ್ನು ಅಲ್ಲಗಳೆಯುವ ಒಂದು ಪ್ರಕ್ರಿಯೆ ಆಗಿತ್ತು. ಭಾರತೀಯರೆಂದರೆ ಮೂಢನಂಬಿಕೆ, ಕಂದಾಚಾರಗಳ ದೇಶ ಹೇಳೋದು, ಇದೆಲ್ಲ ಅಲ್ಲ. ಹೊಸ ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ಶಕ್ತಿ ಇದೆ ಅಂತ ನಮ್ಮವರು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಒಂದು ಉತ್ತಮವಾದ ಒಂದು ಸಂಸ್ಥೆ, ನನ್ನ ಆತ್ಮೀಯರಾದಂಥ ಶ್ರೀ ಸತ್ಯಗಣೇಶ್ ಅವರ ಒಂದು ಪ್ರೀತಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಜೊತೆಗೆ ಇಲ್ಲಿರುವ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಈಗಾಗಲೇ ಅಧ್ಯಕ್ಷತೆಯನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದಂಥ ಶ್ರೀಯುತ ಅಕ್ಷಯ್ ಕೆ ಅವರು ಉಪಸ್ಥಿತರಿದ್ದಾರೆ. ಒಟ್ಟಿನಲ್ಲಿ ಮನುಷ್ಯ ಭಾವನೆಗಳಿಲ್ಲದ ಮನುಷ್ಯ ಆಗಿರಲಾರ. ನಮ್ಮ ಭಾವನೆಗಳು ಇದೇ ಥರ ಪ್ರವಹಿಸ್ತಾ ಇರಬೇಕು. ನಮ್ಮ ಪ್ರೀತಿ, ನೀವು ಅವರು ಹೇಳಿದರು ಭಾಳ ಚೆನ್ನಾಗಿ, ಸರ್ ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಯಾಕೆಂತಂದರೆ ನಮ್ಮ ಸಂಬಂಧ ವೈಯಕ್ತಿಕವಾದ ಸಂಬಂಧ ಇದೆ, ಕಷ್ಟ ಸುಖಗಳಲ್ಲಿ ಸಹಭಾಗಿತ್ವ. ಯಾಕೆಂತಂದರೆ ನಾವು ಇನ್ನು ಬದುಕಬೇಕಾದ ಪ್ರಪಂಚ ನಮ್ಮದು ಯುಟಿಲಿಟಿ ಅಲ್ಲ, ಅವನಿಂದ ನನಗೇನು ಉಪಯೋಗ ಇದೆ ಅಂತ ಹೇಳೋ ಪ್ರಪಂಚ ಅಲ್ಲ, ನಮ್ಮದು ಕೋಆಪರೇಷನ್ ಬದುಕಿನಲ್ಲಿ. ಯಾಕಂದರೆ ಪರಸ್ಪರ ಸಹಯೋಗ ಮತ್ತು ಸಹಭಾಗಿತ್ವದ ಜಗತ್ತಿಗೆ ನೀವು ಒಂದು ಮಾದರಿಯಾಗಿದ್ದೀರಿ, PAC ಮಾದರಿಯಾಗಿದ್ದೀರಿ. ಇಂಥ ಒಂದು ಸೌಹಾರ್ದತೆ ನಾನು ಬೇರೆ ಕಡೆ ಕಂಡಿಲ್ಲ. ಈ ಒಂದು ಈ ಸೌಹಾರ್ದತೆ ಮತ್ತು ಈ ಒಂದು ಫ್ರೆಶ್ನೆಸ್ ಇದೆ ಅಲ್ಲ, ಇದು ಮುಂದುವರಿಯಲಿ ಅಂತ ಹೇಳುವ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷರ ನುಡಿಯನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೂ ಸಹ ಉಳಿಯುವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳುವುದನ್ನು ನಮ್ಮ ಇಂಜಿನಿಯರಿಂಗ್ ಮಿತ್ರರಿಗೆ ಭಾರಿ ಮನಹುಟ್ಟುವಾಗಿ ಹೇಳಿದ್ದಾರೆ. ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಮತ್ತೆ ಮುಂದಿನ ನಮ್ಮ ಅವಧಿಯಲ್ಲಿ ಎಲ್ಲ ಇಂಜಿನಿಯರ್ ಮಿತ್ರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಲು ಇಚ್ಛಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೇಗೆಂತ ಹೇಳಿದ್ರೆ, ಪ್ರತಿ ತಿಂಗಳು ಟೆಕ್ನಿಕಲ್ ಮೀಟ್ಗಳನ್ನು ಮಾಡುತ್ತಾ ನಮ್ಮ ಜ್ಞಾನವನ್ನು ವೃದ್ಧಿಸಲಿಕ್ಕೆ ಪ್ರಯತ್ನ ಮಾಡುವಂತಲ್ಲಿ ಒಂದೊಂದು ಟೆಕ್ನಿಕಲ್ ಮೀಟಿಂದಾಗಿ ನಮಗೆ ತಾಂತ್ರಿಕ ಜ್ಞಾನ ವೃದ್ಧಿ ಆಗ್ತದೆ. ಹಾಗೆ ಪ್ರತಿ ತಿಂಗಳು ತಾಂತ್ರಿಕ ಟಾಕ್ಗಳನ್ನು ಮಾಡಿದರೆ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ. ಅದಕ್ಕೆ ಪ್ರಯತ್ನ ಮಾಡ್ತೇವೆ. PAC ಒಂದು ಹೇಳಿಕೆಯಲ್ಲಿ ವೃತ್ತಿಪರ ಸಂಸ್ಥೆ. ಸಮಾಜದ ಜನರ ಆಗುಹೋಗುಗಳಿಗೆ ಕೊಡುಗೆಯನ್ನು ಪ್ರತಿ ವರ್ಷ PAC ಇಂದ ಕೊಡ್ತಾ ಇದೆ, ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳ ಮೂಲಕ. ಅದೇ ರೀತಿ ಈ ವರ್ಷವೂ ನಮ್ಮ ಸದಸ್ಯರಿಂದ ಸಲಹೆ ಕೊಡಬೇಕು, ಅಥವಾ ಸಲಹೆಗಳು ಬಂದಲ್ಲಿ ಅದನ್ನು ಉತ್ತಮವಾಗಿ ಪ್ರಾಜೆಕ್ಟನ್ನು ಯಾವ್ದಾದ್ರು ಮಾಡಿ ಸಮಾಜಕ್ಕೆ ಮಾದರಿಯಾಗಿ ಆಗುವಂತಲ್ಲಿ ಹೇಳ್ತಾ ನನ್ನ ಮುಂದಿನ ಅವಧಿಯಲ್ಲಿ ಅದನ್ನು ಮಾಡಲಿಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಅದೇ ರೀತಿ ಪುತ್ತೂರಿನಲ್ಲಿ ಕಳೆದ ತಿಂಗಳು ನಮ್ಮಂಥದ್ದೇ ಇನ್ನೊಂದು ಸಂಸ್ಥೆ ACCE ಇಂಜಿನಿಯರ್ಸ್ ಅಸೋಸಿಯೇಷನ್
ರಾಷ್ಟ್ರೀಯ ಮಟ್ಟದ ಅಸೋಸಿಯೇಷನ್ನ ಬ್ರಾಂಚ್ ಪ್ರಾರಂಭವಾಗಿದೆ. ಅದರಲ್ಲೂ ನಮ್ಮ ಸದಸ್ಯರಿದ್ದಾರೆ, ಅದರ ಸದಸ್ಯರು ನಮ್ಮಲ್ಲಿದ್ದಾರೆ. ಹಾಗಾಗಿ ನಾವು ಒಟ್ಟೊಟ್ಟಿಗೆ ನಮ್ಮ ಜ್ಞಾನವನ್ನು ವೃದ್ಧಿಸ್ತಾ ಎರಡು ಸಂಸ್ಥೆಯು ಕೂಡ ಒಟ್ಟೊಟ್ಟಿಗೆ ಸಮಾಜದ ಏಳಿಗೆಗೆ ಶ್ರಮಿಸುವ ಅಂತಲ್ಲಿ ಹೇಳ್ತೇನೆ. ನಮ್ಮ ಮಾಮೂಲಿನ ಚಟುವಟಿಕೆ ಹೇಗಿರ್ತದೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳ 2ನೇ ಬುಧವಾರ ಬೋರ್ಡ್ ಮೀಟಿಂಗ್ ಇರ್ತದೆ, ನಿರ್ದೇಶಕರು ಮಾಜಿ ಅಧ್ಯಕ್ಷರ ಸೇರಿ ಮೀಟಿಂಗ್ ಇರ್ತದೆ. ಹಾಗೆ 4ನೇ ಬುಧವಾರ ತಿಂಗಳ ಮೀಟಿಂಗ್ ಇರ್ತದೆ. ಅದು ಮೊದಲಿನಂತೆಯೇ ತೇಸಿನ ಆಫೀಸ್ನಲ್ಲಿ ನಡೀತದೆ. ಅದಕ್ಕೆ ಎಲ್ಲರ ಸಹಕಾರ ಕೊಡಬೇಕು. ಹಾಗೆ ಬೋರ್ಡ್ ಮೀಟಿಂಗಿಗೆ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಬಂದು ಸಹಕರಿಸಬೇಕು. ಅದೇ ರೀತಿ ತಿಂಗಳ ಮೀಟಿಂಗನ್ನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಆಶಾದಾಯಕವಾಗಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಪ್ರತಿ ತಿಂಗಳ ಮೀಟಿಂಗ್ಗೆ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನಗೆ ಈ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿ ಹಾಗೂ ನಮ್ಮ ತಂಡವನ್ನು ಆಯ್ಕೆ ಮಾಡಿದ ಎಲ್ಲ ಇಂಜಿನಿಯರ್ ಮಿತ್ರರಿಗೂ ನಾನು ಆಭಾರಿಯಾಗಿರ್ತೇನೆ. ಹಾಗೆ ದೂರದ ಕೋಳಿಯೂರಿನಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಸಭೆಯನ್ನು ಚಂದಗಾಣಿಸಿಕೊಟ್ಟಂಥ ಗಣೇಶ್ ಭಟ್ ವಾರಣಾಸಿ ಇವರಿಗೂ ನಾವು ಆಭಾರಿಗಳು. ಅದೇ ರೀತಿ ನಮಗೆ ಹೆಗಲು ಕೊಟ್ಟು ದುಡಿದಂಥ ನಿಕಟಪೂರ್ವ ಅಧ್ಯಕ್ಷರು ಯಾವುದೇ ಸಮಯದಲ್ಲಿ ಬಂದು ಹೇಗೆ ಮಾಡುವ ಕಾರ್ಯಕ್ರಮವನ್ನು ಮತ್ತೊಂದು ಅಂತೇಳಿ ಕೇಳುವ ಸಂದರ್ಭದಲ್ಲಿ ಪ್ರತಿಯೊಂದು ಇದಕ್ಕೂ ಹೀಗೆ ಹಾಗೆ ಮಾಡಿ ಅಂತೇಳಿ ನಾನೇ ಪ್ರಾಯದಲ್ಲಿ ಚಿಕ್ಕವ, ಬೇರೆಯವರಿಗೆ ಕಂಪೇರ್ ಮಾಡಿದರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದೀರಿ. ಅದೇ ರೀತಿ ಗೌರವ ಅಧ್ಯಕ್ಷರು ಯಾವ ಸಮಯದಲ್ಲಿ ಕೇಳಿದರೂ ಸಮೇತ ಸಲಹೆಯನ್ನು ಕೊಟ್ಟು ನಮ್ಮನ್ನು ಹುರಿದುಂಬಿಸ್ತಾ ಇದ್ದರು. ಅವರಿಗೂ ನಾನು ಆಭಾರಿ. ಹಾಗೆ ಗೌರವವನ್ನು ಸ್ವೀಕರಿಸಿದ ನನ್ನ ವೃತ್ತಿ ಗುರುಗಳಾದ ಕೇಶವ ಭಟ್ರು ಅವರು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನನ್ನ ಪಾಠ ಕಲಿಸಿದ ಗುರುಗಳಿಗೂ ಸಹ ನನಗೊಂದು ಸಂದರ್ಭ ಸಿಕ್ಕಿದ್ದು ಭಾರಿ ಸಂತೋಷವನ್ನು ತಂದುಕೊಟ್ಟಿದೆ. ಹಾಗೆ ಮುಂದಿನ ವರ್ಷದ ನಮ್ಮ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಸದಸ್ಯರು ಸೇರುವ ಹಾಗೆ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾ ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತು ಕೂಡ ನಮ್ಮ IPP ಅಕ್ಷಯ್ SK ಇವರ ಮಗಳು ಕಾತ್ಯ ಇವಳ ಬರ್ತ್ಡೇ. ಇವತ್ತು ಅವಳ ಹುಟ್ಟುಹಬ್ಬ. ಕಾತ್ಯ ವೇದಿಕೆಗೆ ಬರಬೇಕು. ಎಲ್ಲಿದ್ದಾಳೆ? ಹಬ್ಬವನ್ನು ನಾವು ಬೇಸಿನ ಎಲ್ಲ ಸದಸ್ಯರು ಸೇರಿ ಸಂಭ್ರಮಿಸುವ ಸಮಯ. ಕೇಕ್ ಕಟ್ ಮಾಡಿ ಸಿಹಿಯನ್ನು ಹಂಚುವುದರೊಂದಿಗೆ ಇದೀಗ ಕಾತ್ಯ ಇವಳ ಬರ್ತ್ಡೇ. ಪುತ್ತೂರು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಇದರ 2023-24 ಸಾಲಿನ ಪದಗ್ರಹಣ ಸಮಾರಂಭದ ಅಂತಿಮ ಹಂತದಲ್ಲಿದ್ದೇವೆ.
ಈ ಸಮಾರಂಭವನ್ನು ಉತ್ತಮವಾಗಿ ಚಂದಗಾಣಿಸಿದ ನಮ್ಮ ನೂತನ ಅಧ್ಯಕ್ಷರಾದ ಇಂಜಿನಿಯರ್ ಸತ್ಯ ಗಣೇಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಗಣೇಶ್ ಭಟ್ ವಾರಣಾಸಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಗೌರವಾಧ್ಯಕ್ಷರಾದ ಇಂಜಿನಿಯರ್ ಆನಂದ್ ಕುಮಾರ್ 𝐻𝐾 ಇವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ನೂತನ ಅಧ್ಯಕ್ಷರಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಿದ ಇಂಜಿನಿಯರ್ ಕೇಶವ ಭಟ್ ಇವರಿಗೂ ಧನ್ಯವಾದಗಳು. ಹಾಗೆಯೇ ನಮ್ಮ IPP ಆದ ಇಂಜಿನಿಯರ್ ಅಕ್ಷಯ್ 𝐻𝐾 ಇವರಿಗೂ ಧನ್ಯವಾದಗಳು. 23-24ನೇ ಸಾಲಿನ ನೂತನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹಾಗೆ ನಮ್ಮ ಟೀಮನ್ನು ಸೆಲೆಕ್ಟ್ ಮಾಡುವಲ್ಲಿ ಕಾರ್ಯನಿರ್ವಹಿಸಿದ ಇಂಜಿನಿಯರ್ ರಮೇಶ್ ಭಟ್ ಇವರಿಗೂ ಧನ್ಯವಾದಗಳು. ಹಾಗೆಯೇ ಇವತ್ತಿನ ನಿರೂಪಣೆಯನ್ನು ನಿರ್ವಹಿಸಿದ ಇಂಜಿನಿಯರ್ ರವಿರಾಮ್ ಹಾಗೂ ಋಷಿಕೇಶ್ ಅವರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಪೇಸಿನ ಪ್ರಸ್ತಾವನೆಯನ್ನು ನಿರ್ವಹಿಸಿದ ಇಂಜಿನಿಯರ್ ರವೀಂದ್ರ ಇವರಿಗೂ ಧನ್ಯವಾದಗಳು. ಹಾಗೆಯೇ ಈ ಸಮಾರಂಭವನ್ನು ನಿರ್ವಹಿಸಲು ನಮಗೆ ಸ್ಥಳದ ಅವಕಾಶವನ್ನು ಮಾಡಿಕೊಟ್ಟ ರೋಟರಿ ಕ್ಲಬ್ನವರಿಗೂ ಧನ್ಯವಾದಗಳು. ಈ ಸಮಾರಂಭಕ್ಕೆ ಬಂದು ಈ ಸಮಾರಂಭದ ಬಗ್ಗೆ ಮಾಹಿತಿಯನ್ನು ನೀಡಿದ ಸುದ್ದಿವಾಹಿನಿಯವರಿಗೂ ಧನ್ಯವಾದಗಳು. ಹಾಗೆಯೇ ನಮಗೆ ಆಹಾರ ವ್ಯವಸ್ಥೆಯನ್ನು ಒದಗಿಸಿದವರಿಗೂ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಸೇರಿದಂಥ ಎಲ್ಲ ಬಂಧು ಮಿತ್ರರಿಗೂ, ಇಂಜಿನಿಯರ್ ಸದಸ್ಯರಿಗೂ ಹಾಗೂ ಇಂಜಿನಿಯರ್ ಕುಟುಂಬ ಸದಸ್ಯರಿಗೂ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.